ಮೀಡಿಯಾದಲ್ಲಿ ಅಡಿಕೆಗೆ ಚಿನ್ನದ ಬೆಲೆ ಬಂದ್ರೆ ಸಾಕು, ಮರುದಿವಸ ಫೋನ್ ಬರ್ತದೆ ಅಡಿಕೆ ಗಿಡ ಒಳ್ಳೆ ತಳಿ ಯಾವುದು ಉಂಟು ಅಂತ. ಕಾಳುಮೆಣಸಿಗೆ ಈಗ 700 ರೂಪಾಯಿ ಆಗಿದೆ. ಈಗ ಎಲ್ಲರ ಕಾಳುಮೆಣಸುಗಳು ಸಮ್ಮಿಶ್ರ ಕೃಷಿ ಅಂತ ಯಾರು ಮಾಡ್ಲಿಕ್ಕೆ ಹೋಗುದಿಲ್ಲ. ನಾವು ಅರಿಶಿನ, ಶುಂಠಿ, ಕೂವೆ, ಬಾಳೆ, ಕರಿಮೆಣಸು ಇಂಥದ್ದು ಈ ಸಣ್ಣ ಪುಟ್ಟದ್ದು ಮಾಡಿದ್ರಲ್ಲಿ ಅದರಲ್ಲಿ ನಮ್ಮ ಅದರ ಮೇಂಟೆನೆನ್ಸ್ ಅದರಲ್ಲಿ ಹೋಗ್ತದೆ. ಡ್ರ್ಯಾಗನ್ ಫ್ರೂಟ್ ಮಾಡಿ ಲಕ್ಷಗಟ್ಟಲೆ ಸಂಪಾದನೆ ಮಾಡಿದ್ದೇನೆ ಅಂತ ಯೂಟ್ಯೂಬಲ್ಲಿ ಹಾಕಿ, ಅದು ಹೇಳಿದಷ್ಟು ಸುಲಭ ಇಲ್ಲ. ಬಾಲ್ಯ ಸ್ನೇಹಿತರಾದ ನಟರಾಜ್ ಅವರವರು ಪುತ್ತೂರು ಸುಭದ್ರದ ಹತ್ತಿರ ನಂದಿವನ ಅಂತೇಳಿ ಒಂದು ಫಾರ್ಮ್ ಮಾಡಿದ್ದಾರೆ. ಭಾರಿ ಪರಿಪೂರ್ಣವಾದ ಒಂದು ಪ್ಲಾನ್ ಮಾಡಿ ಅಲ್ಲಿ ತುಂಬಾ ಜಾತಿಯ ಹಣ್ಣಿನ ಗಿಡಗಳನ್ನು ಹಾಕಿದ್ದೇವೆ. ಇದು ಯಾವ ಮಾವಿನ ಗಿಡ ಸರ್ ಅಂತ? ಇದು ಬಾರಾಮಾಸಿ ಅಂತ ವೆರೈಟಿ. ಇದು ಅಂದ್ರೆ ವರ್ಷಕ್ಕೆ 2 ಸಲ ಕಾಯಿ ಬರ್ತದೆ. ಇದರಲ್ಲಿ ಒಂದು 15-20 ವೆರೈಟಿ ಉಂಟು. ಎಲ್ಲದರಲ್ಲಿಯೂ ಫಲ ಈ ವರ್ಷ 3ನೇ ವರ್ಷ ನೋಡಿ ನೇತಾಡ್ತಾ ಉಂಟು. 15 ದಿನ ಸರಿಯಾಗಿ ವಿಂಟರ್ ಸೀಸನ್ ಬಂದ್ರೆ ಮಾವು ಇಮ್ಮಿಡಿಯೇಟ್ ಫ್ಲವರಿಂಗ್ ಬರ್ತದೆ. ಇದು ನೋಡಿ ನಿಮ್ಮ ಕಣ್ಣೆದುರಿಗೆ 3 ವರ್ಷದಲ್ಲಿ ಆಗ್ತಾ ಉಂಟಲ್ಲ, ಮರದಲ್ಲಿ ನಿಲ್ತಾ ಉಂಟಲ್ಲ. ಬರೀ ಕೃಷಿಯಲ್ಲಿ ಬದುಕಲಿಕ್ಕೆ ಸಾಧ್ಯವಾ ಅಂತ ಹೇಳುವ ಒಂದು ಕ್ವಶನ್ ಇತ್ತು. ಆದ್ರೆ ಇದಕ್ಕೆ ಸಾಥ್ ಕೊಟ್ಟಂತಾದ ನನ್ನ ಧರ್ಮಪತ್ನಿಯಾದ ಪ್ರಸನ್ನ ಅವರು ಒಂದು 50 ಜನರಿಗೆ ಕೆಲಸ ಕೊಟ್ಟು ಒಂದು 15 ಎಕರೆಯಲ್ಲಿ ಗಿಡಗಳನ್ನ ತಯಾರು ಮಾಡಿ 1000 ಜಾತಿಗಿಂತಲೂ ಜಾಸ್ತಿ ಗಿಡಗಳನ್ನ ಬೆಳೆಸಿ ವಿತರಿಸುವಂತಹ ಒಂದು ಮಟ್ಟಕ್ಕೆ ನಮ್ಮನ್ನು ತಗೊಂಡೋಗಿ ನಿಲ್ಲಿಸಿದೆ. ಗ್ರಾಹಕರ ಬೇಡಿಕೆಯನ್ನು ಒಂದು ಪಟ್ಟಿ ಮಾಡಿ ನಮ್ಮಲ್ಲಿನ ಗಿಡ ತರಿಸಿ ಇಲ್ಲಿ ಕೊಡುವಂತಹ ಒಂದು ವ್ಯವಸ್ಥೆ ಮಾಡುವ ಅಂತ ಹೇಳಿದ್ದಾರೆ. ಕೇರಳ, ಕೃಷ್ಣಗಿರಿ, ಆಂಧ್ರ, ಪೂನಾ, ಈ ಕಲ್ಕತ್ತಾ, ನಮ್ಮ ಇಂಡಿಯಾದಲ್ಲಿ ಈ ನಾನು ಹೇಳಿದಂಥ ಇಷ್ಟು ಜಾಗದಲ್ಲಿ ಎಕರೆಗಟ್ಟಲೆಯಲ್ಲಿ, ಕಿಲೋಮೀಟರ್ ಗಟ್ಟಲೆಯಲ್ಲಿ ನರ್ಸರಿ ಇದೆ. ನೀವು ಈ ಹೊಸ ಉದ್ಯೋಗ ಮಾಡೋರು ಮಾಡಿ ಸ್ವಲ್ಪ ಕಡಿಮೆ ದರದಲ್ಲಿ ಕೊಟ್ಟರೆ ನಾನೇ ಖುದ್ದಾಗಿ ಪರ್ಚೇಸ್ ಮಾಡಲಿಕ್ಕೂ ರೆಡಿ ಇದ್ದೇನೆ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷಿ ರೈತರ ಜೀವಾಳ. ಅದೆಂಥದ್ದೇ ಭೂಮಿಯಾಗಿದ್ರೂ ಕೂಡ ಅದನ್ನು ಹದಗೊಳಿಸಿ ನಾನಾ ರೀತಿಯಾದಂತಹ ಕೃಷಿಗಳು ಕಂಗೊಳಿಸೋ ರೀತಿ ಮಾಡುವಂತಹ ತಾಕತ್ತು, ಶಕ್ತಿ ಕೃಷಿಕನಿಗಿದೆ. ಅದರಲ್ಲಿ ಕೂಡ ಕೃಷಿಯ ಬಗ್ಗೆ ವ್ಯಾಮೋಹ ಜಾಸ್ತಿನೇ ಇದ್ರೆ, ಕೃಷಿ ರಕ್ತಗತವಾಗಿಯೇ ಇದ್ರೆ ತನ್ನ ಊರಿನಲ್ಲಿ ಮಾತ್ರವಲ್ಲದೆ ಬೇರೆ ಊರಿಗೆ ಹೋದರೂ ಕೂಡ ಅಲ್ಲಿ ಕೂಡ ಕೃಷಿಯನ್ನ ಮಾಡೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿಯೇ ಸಾಕ್ಷಿ. ಇವರು ಹುಟ್ಟಿದ್ದು ಬೆಳೆದಿದ್ದು ಕೃಷಿಯ ಬಗೆಗೆ ಒಡನಾಡಿತನವನ್ನ ಬೆಳೆಸ್ಕೊಂಡಿದ್ದು ಹತ್ತೂರ ಒಡೆಯ ಪುತ್ತೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಮಣ್ಣಿನಲ್ಲಿ, ಅಂದರೆ ಪುತ್ತೂರಿನ ಆಸುಪಾಸಿನಲ್ಲಿರುವಂಥ ಕಾವಿನಲ್ಲಿ ಬೆಳೆದವರು ಇವರು. ಆ ಬಳಿಕ ಕಾರಣಾಂತರಗಳಿಂದ ಉಡುಪಿಯತ್ತ ಹೋಗ್ತಾರೆ. ಉಡುಪಿಯ ಬ್ರಹ್ಮಾವರದ ವರ್ಕಾಡಿಯ ಪೇತ್ರಿಯಲ್ಲಿ ಸುಮಾರು 15 ಎಕರೆ ಜಮೀನಿನಲ್ಲಿ ನರ್ಸರಿಯನ್ನ ಮಾಡಿ ಇದೀಗ ನರ್ಸರಿ ಕ್ಷೇತ್ರದಲ್ಲಿ ಸಕ್ಸಸ್ಫುಲ್ ಆಗಿರುವಂತ ಬಿಸ್ನೆಸ್ ಮ್ಯಾನ್ ಅನ್ನುವಂಥ ಹೆಸರನ್ನ ಪಡ್ಕೊಂಡಿದ್ದಾರೆ. ಉಡುಪಿಯಲ್ಲಿ ಅನ್ನಪೂರ್ಣ ನರ್ಸರಿ ಅಂತ ಹೇಳಿದ್ರೆ ಗೊತ್ತಿಲ್ಲದವರು ಯಾರೂ ಇಲ್ಲ. ಅದರ ಜೊತೆಗೇನೆ ಹಲವು ಜಿಲ್ಲೆಗಳಿಂದ ಇವರ ನರ್ಸರಿಗೆ ಬಂದು ಇಲ್ಲಿರುವಂಥ ಗಿಡಗಳನ್ನ ನೋಡಿ ಮೆಚ್ಚಿ ಕೊಂಡಾಡಿ ಅವುಗಳನ್ನ ನಮ್ಮ ಕೃಷಿಯಲ್ಲಿ ಕೂಡ ಮಾಡ್ಕೊಳ್ಬೇಕು, ನಮ್ಮ ಜಮೀನಿನಲ್ಲಿ ಕೂಡ ಈ ಒಂದು ಕೃಷಿಯನ್ನ ಮಾಡಬೇಕು ಅಂತ ಕೃಷಿ ಮಾಡಿದವರು ಅದೆಷ್ಟೋ ಜನ ಇದ್ದಾರೆ. ಇವತ್ತು ನಮ್ಮ ಜೊತೆಗೆ ಅನ್ನಪೂರ್ಣ ನರ್ಸರಿಯ ರೂವಾರಿಗಳಾಗಿರುವಂತಹ ಶ್ಯಾಮ್ ಪ್ರಸಾದ್ ಭಟ್ ಸರ್ ಇದ್ದಾರೆ. ಇವ್ರ ಜೊತೆ ಮಾತಾಡಬೇಕು, ಕೃಷಿಯ ಬಗ್ಗೆ ಮಾತನಾಡಬೇಕು, ಅನ್ನಪೂರ್ಣ ನರ್ಸರಿಯ ಬಗ್ಗೆ ಕೂಡ ಮಾತನಾಡಬೇಕು, ಕೃಷಿಯ ಒಲವು ಯಾವ ರೀತಿಯಾಗಿ ಬಂತು ಅನ್ನೋದನ್ನ ಕೂಡ ಕೇಳ್ಕೊಂಡು ಬರೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಫೈನ್. ನಮ್ಮವರಲ್ಲ ಹಾಗೆ ಖುಷಿ. ಓಕೆ ಸರ್. ಹೇಗಿದೆ ಸರ್ ನಮ್ಮ ಪುತ್ತೂರಿನ ವೆದರ್? ಪುತ್ತೂರು ಫಸ್ಟ್ ಕ್ಲಾಸ್. ಇವತ್ತು ಮಾತ್ರ 34 ಡಿಗ್ರಿ ಇದ್ರು 39 ಹಾಗೆ ಬಾಸ ಆಗ್ತಾ ಉಂಟು ಅಲ್ಲ? ಯಾಕೆ ಹೇಳಿ, ನಾವು ಕಾಂಕ್ರೀಟೀಕರಣ ಮಾಡ್ತಾ ಇದ್ದೇವೆ ಕೃಷಿ ನರ್ಸರಿ ಗಿಡ ಬಿಟ್ಟು. ಸ್ವಲ್ಪ ಗಿಡ ಜಾಸ್ತಿ ನೆಟ್ರೆ ಟೆಂಪರೇಚರ್ ಸ್ವಲ್ಪ ಕಮ್ಮಿ ಆಗೋದಿಲ್ಲ, ಇನ್ನು ಜಾಸ್ತಿ ಆಗ್ತಾ ಹೋಗ್ಬೋದು. ನಿಮ್ಮನ್ನ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಸರ್. ಯಾಕೆಂತ ಹೇಳಿದ್ರೆ ಸದಾ ಮುಖದಲ್ಲಿ ನಗು ಇದೆ. ಆ ನಗು ಇದೆ ಅಲ್ವಾ, ಅದೇ ಹೇಳುತ್ತೆ ಸರ್ ಮಣ್ಣಿನ ಮೇಲೆ ಎಷ್ಟು ಪ್ರೀತಿ ಇದೆ, ಪರಿಸರದ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನುವಂಥದ್ದು. ಇವಾಗ ತುಂಬಾ ಜನ ನೋಡಬೇಕು ಅಂತ ಹೇಳಿದ್ರೆ, ಕೃಷಿ ಅಂತ ಹೇಳಿದ್ರೆ ಬೇಡ ನಾನು ಉದ್ಯೋಗದತ್ತನೇ ಹೋಗ್ತೀನಿ ಅಂತ ಬೇರೆ ಊರುಗಳಿಗೆ ಹೋಗ್ತಾರೆ. ಬಟ್ ನೀವು ನಮ್ಮ ಪುತ್ತೂರಿನವರು ಅನ್ನುವಂಥದ್ದು ನಮಗೊಂದು ಹೆಮ್ಮೆ. ಉಡುಪಿಯಲ್ಲಿ ಹೋಗಿ ಕೃಷಿಯನ್ನ ಮಾಡಿ ಅಲ್ಲಿ ನೀವು ಸಕ್ಸಸ್ ಆಗಿದ್ದೀರಾ. ಅದರ ಜೊತೆಗೇನೆ ಪುತ್ತೂರಿನಲ್ಲಿ ಕೂಡ ಇವಾಗ ಶ್ಯಾಮ್ ಭಟ್ ಅಂತ ಹೇಳಿದ್ರೆ ಓ ಅವರಲ್ವಾ ನರ್ಸರಿ ಮಾಡ್ಕೊಂಡಿದ್ದಾರೆ ನಮ್ಮೂರಿನವರು ಅನ್ನುವಂಥ ಪ್ರೀತಿಯನ್ನು ತೋರಿಸ್ತಾರೆ ಸರ್. ನಿಮ್ಮ ಕೃಷಿ ಯಾವ ರೀತಿ ಆಗಿದೆ ಸರ್, ನರ್ಸರಿ ಯಾವ ರೀತಿ ಆಗಿದೆ ಅದನ್ನು ಫಸ್ಟ್ ಹೇಳಿ, ಮತ್ತೆ ನಮಗೆ ಪುತ್ತೂರು ಟು ಉಡುಪಿ ಜರ್ನಿಯ ಬಗ್ಗೆ ಮಾತಾಡೋಣ. ಕೃಷಿ ಹೇಗಿದೆ ಸರ್ ಇವಾಗ ಅಂತ?
ನರ್ಸರಿ. ಎಲ್ರಿಗೂ ನಮಸ್ಕಾರ. 96ರಲ್ಲಿ ನಾನು ಈ ಊರು ಬಿಟ್ಟು ಚೇರ್ಕಾಡು ಗ್ರಾಮದ ಪೇತ್ರಿ ಎಂಬಲ್ಲಿಗೆ ಒಂದು 8 ಎಕರೆ ಜಾಗ ತಗೊಂಡು ಹೋಗಿ ಅಲ್ಲಿ ಸೆಟ್ಲ್ ಆದ್ದು. ಆದರೆ ಆವಾಗ ಏನಾಯ್ತು ಅಂದರೆ ಬದುಕಿಗಾಗಿ ಹೋರಾಟ ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಮೇಲೆ ನಾವೊಂದು ಉದ್ಯೋಗ ಮಾಡದೆ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೃಷಿ ಉದ್ಯೋಗ ಮಾಡಿ ಹೇಗೆ ಬದುಕಬಹುದು ಅಂತೇಳಿ ನಮ್ಮ ಆ ಒಂದು 28 ವರ್ಷದ ಹಿಂದಿನ ಕಥೆಯಲ್ಲಿ ನೋಡಿದ್ರೆ ಬರೀ ಕೃಷಿಯಲ್ಲಿ ಬದುಕಲಿಕ್ಕೆ ಸಾಧ್ಯವಾ ಅಂತ ಹೇಳೋ ಒಂದು ಕ್ವಶನ್ ಇತ್ತು. ಆದರೆ ನಮಗೆ ಅನಿವಾರ್ಯ ಆವಾಗ ಮಾಡಲೇಬೇಕಿತ್ತು. ಆದರೆ ಇದಕ್ಕೆ ಸಾಥ್ ಕೊಟ್ಟಂಥದ್ದು ನನ್ನ ಧರ್ಮಪತ್ನಿಯಾದ ಪ್ರಸನ್ನ ಅವರು. ಅವಳಿಗೆ ಕೂಡ ಕೃಷಿಯಲ್ಲಿ ತುಂಬ ಉಮೇದಿತ್ತು. ಹಾಗೆ ನಾವಿಬ್ಬರು ಸೇರಿ ಕೃಷಿಯಲ್ಲೇ ಏನೋ ಒಂದು ಉದ್ಯೋಗ ಸ್ವಉದ್ಯೋಗ ಮಾಡಬಾರ್ದು ಯಾಕೆ ಅಂತ ಹೇಳೋ ಒಂದು ಕಾನ್ಸೆಪ್ಟನ್ನು ತಗೊಂಡು ಸಣ್ಣ ಒಂದು 2 ಜನರನ್ನು ತಗೊಂಡು ನರ್ಸರಿ ಉದ್ಯೋಗವನ್ನು ಆರಂಭಿಸಿದ್ದು. ಅದು ಇವತ್ತು 26 ವರ್ಷದಲ್ಲಿ ಎಷ್ಟು ಬೆಳೆದಿದೆ ಅಂತ ಹೇಳಿದ್ರೆ ಒಂದು 50 ಜನರಿಗೆ ಕೆಲಸ ಕೊಟ್ಟು ಒಂದು 15 ಎಕರೆಯಲ್ಲಿ ಗಿಡಗಳನ್ನು ತಯಾರು ಮಾಡಿ 1000 ಜಾತಿಗಿಂತಲೂ ಜಾಸ್ತಿ ಗಿಡಗಳನ್ನು, ಹಣ್ಣಿನ ಗಿಡಗಳು, ಹೂವಿನ ಗಿಡ ಇರ್ಬೋದು, ಬೇರೆ ಬೇರೆ ಜಾತಿಯ ಗಿಡಗಳನ್ನು ಬೆಳೆಸಿ ವಿತರಿಸುವಂತಹ ಒಂದು ಮಟ್ಟಕ್ಕೆ ನಮ್ಮನ್ನು ತಗೊಂಡೋಗಿ ನಿಲ್ಲಿಸಿದೆ. ಅದಕ್ಕೆಲ್ಲ ಕಾರಣರು ಯಾರು ಅಂತ ಹೇಳಿದರೆ ಗಿಡ ನೆಡುವಂತಹ ಭೂಮಿ ತಾಯಿ ಮಕ್ಕಳಾದ ನಮ್ಮ ಎಲ್ಲ ರೈತಾಪಿ ಬಂಧುಗಳು. ನಾವು ಕೊಟ್ಟಂಥ ಮಾಹಿತಿಯಿಂದ ಈಗಾಗಲೇ ಮೇಡಮ್ ಹೇಳಿದಾಗೆ ನಗುಮುಖ ಅಂತೇಳಿ ನಾವು ಎಷ್ಟೇ ಮನಸ್ಸಿನೊಳಗೆ ಕುದೀತಾ ಇದ್ದರೂ ಕೂಡ ಜನರೊಟ್ಟಿಗಿರುವಾಗ ನಮ್ಮ ಒಂದು ನಗು ಉಂಟಲ್ಲ ಅದು ಎಷ್ಟು ಎಫೆಕ್ಟ್ ಆಗ್ತದೆ ಅಂತೇಳಿ ನಾನು ಇವತ್ತು ಬೆಳೀಲಿಕ್ಕೆ ಆ ಥರದ ಒಂದು ಮಾತಿರ್ಬೋದು, ನಗು ಇರ್ಬೋದು, ನಮ್ಮ ಜನರೊಟ್ಟಿಗಿದ್ದಂತಹ ಒಂದು ಬಾಂಧವ್ಯ ಇರ್ಬೋದು, ಅದು ನಮ್ಮನ್ನು ಆ ಒಂದು ಸಮಾಧಾನ ಚಿತ್ತದಿಂದ ನಡ್ಕೊಂಡು ಹೋದರೆ ನಮ್ಮನ್ನು ಬೆಳೆಸಲಿಕ್ಕೆ ಅದೇ ಒಂದು ಮೆಟ್ಟುಗಲ್ಲಾಗ್ತದೆ ಅಂತೇಳಿ ನಂಬಿದವ ನಾನು. ಪ್ರಾರಂಭದಲ್ಲಿ ಎಷ್ಟು ಎಕರೆಯಲ್ಲಿ ಮಾಡಿದ್ದು ಕೃಷಿ, ಇವಾಗ ಎಷ್ಟು ಎಕರೆಯಲ್ಲಿದೆ ಸರ್ ಅಂತ? ಪ್ರಾರಂಭದಲ್ಲಿ ನಾವು ಹೋಗಿ ಕೇವಲ ಒಂದು 5,000 ಅಡಿಕೆ ಗಿಡವನ್ನು ರೆಡಿ ಮಾಡಿದ್ದು. ಎಕರೆ ಏನಿಲ್ಲ, ಅಂಗಳದಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅಡಿಕೆ ಒಣಗಿಸುವ ಜಾಗದಲ್ಲಿ ಒಂದು 5,000 ಅಡಿಕೆ ಗಿಡವನ್ನು ಮಾಡಿದ್ದು. ಆವಾಗ ಏನಾಯ್ತು ಅಂತ ಹೇಳಿದರೆ ನಮ್ಮ ಊರಲ್ಲಿ ಒಂದು ಗಾದೆ ಉಂಟು, ಪ್ರಾಯಕ್ಕೆ ಬರುವಾಗ ಮದುವೆ ಆಗಬೇಕಾದ್ರೆ ಹುಚ್ಚು ಬಿಡಬೇಕು, ಹುಚ್ಚು ಬಿಡದೆ ಮದುವೆ ಆಗೋದಿಲ್ಲ ಅಂತ. ನಾವು ಅಡಿಕೆ ಗಿಡ ಮಾಡಿದಾಗ ಎಂತ ಆಯಿತು ಅಂತ ಹೇಳಿದರೆ ಎಲ್ಲರೂ ಕೇಳಿದರು, ನಿಮಗೆ ಅಡಿಕೆ ಗಿಡ ಎಲ್ಲಿ ಫಲ ಕೊಟ್ಟದ್ದು ಉಂಟಾ, ಎಲ್ಲಿಯಾದರೂ ಎಲ್ಲಿ ಮಾಡಿದಿರಿ ಮೊದಲು, ಹೀಗೆ ತುಂಬ ಕ್ವಶನ್ಸ್ ಬರ್ತಾಯಿತ್ತು. ಆದರೆ ನಾವು ಹೇಳಿಲ್ಲ, ನಾವು ಪ್ರಾರಂಭನೇ ಮಾಡೋದು. ಆದರೆ ನಮ್ಮ ಹತ್ರ ಈ ತೋಟ ಉಂಟು ನೋಡಿ, ನಾವು ಮತ್ತೆ ಹಾಗೆ ಚೀಟಿಂಗ್ ಮಾಡೋರಲ್ಲ, ನೀವು ಬೇಕಾದರೆ ನೋಡಿ, ನಾನು ಇಲ್ಲ ನಿಮಗೆ ನನ್ನ ಮಾಹಿತಿ ಪ್ರಕಾರ ಮಾಡಿದರೆ ನಿಮಗೆ 3 ರಿಂದ 5 ವರ್ಷದಲ್ಲಿ ಫಸಲು ಬರ್ತದೆ, ಅದಕ್ಕೆ ನಾನು ಗ್ಯಾರಂಟಿ ಇದ್ದೇನೆ ಅಂತೇಳಿ ಅವರನ್ನು ಕನ್ವಿನ್ಸ್ ಮಾಡಿ ಹೇಗೆ ಮಾಡಬೇಕು ಅಂತೇಳಿ ಆ ಮಾಹಿತಿಯನ್ನು ಅವ್ರಿಗೆ ಕಾಲಕ್ಕೆ ಸರಿಯಾಗಿ ಕೊಟ್ಟು ಅವರಿಗೆ 3 ವರ್ಷದಲ್ಲಿ, 4 ವರ್ಷದಲ್ಲಿ, 5 ವರ್ಷದಲ್ಲಿ ಫಸಲು ಬರುವ ಹಾಗೆ ಮಾಡಿ ತೋರಿಸಿದಾಗ 4-5 ವರ್ಷ ಆಗುವಾಗ ಅದು ಹಂತವಾಗಿ ಬೆಳೀತಾ ಬಂದು ಆವಾಗ ಅವರ ಹತ್ರ ತಗೊಂಡ ತೊಂದರೆ ಇಲ್ಲ, ನಮಗೆ ಮಾಹಿತಿಯೂ ಕೊಡ್ತಾರೆ, ಫಲವೂ ಬರ್ತದೆ ಅಂತ ಹೇಳೋ ಒಂದು ನಿರ್ಧಾರಕ್ಕೆ ಬಂದಾಗ ತನ್ನಿಂತಾನಾಗಿ ಮತ್ತೆ ಅದು ಬೆಳೀತಾ ಬಾಯಿಂದ ಬಾಗಿ. ಆವಾಗಲೂ ನಾವು ಮೀಡಿಯಾ ಪ್ರಚಾರಕ್ಕಿಂತಲೂ ಜನರು ಇನ್ನೊಬ್ಬರನ್ನು ಇಂಟ್ರೊಡ್ಯೂಸ್ ಮಾಡುವಂಥದ್ದು ತುಂಬ ಶಾಶ್ವತವಾಗಿ ಉಳಿತದೆ. ಪುತ್ತೂರಿನಲ್ಲಿ ಕೂಡ ಕೃಷಿ ಭೂಮಿ ಇತ್ತು, ಆದರೂ ನೀವು ಉಡುಪಿಗೆ ಹೋಗಿ ಅಲ್ಲಿ ಕೃಷಿಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದರೆ ಇಲ್ಲಿರಬೇಕಾದ್ರೆ ಆಸಕ್ತಿ ಇತ್ತಾ ಅಂತ ಈ ಕೃಷಿಯ ಮೇಲೆಲ್ಲ? ಇಲ್ಲಿ ಇದ್ದಾಗಲೂ ಕೃಷಿಯಲ್ಲಿ ಆಸಕ್ತಿ ಇತ್ತು. ಆದರೆ ಏನಾಯ್ತು ಅಂದರೆ ಇಲ್ಲಿ ನಮಗೆ ಕೇವಲ ಒಂದು 4 ಎಕರೆ ಜಾಗ ಇತ್ತಷ್ಟೇ. ಹಾಗೆ ನನಗೆ ಒಂದು ದೊಡ್ಡ ಕೃಷಿ ಮಟ್ಟದಲ್ಲಿ ಮಾಡಬೇಕಂತ ಒಂದು ಆಸೆ ಇತ್ತು. ಆದರೆ ನಮ್ಮ ಆಸೆಗೆ ನಮ್ಮ ಹತ್ರ ಮೂಲಧನ ಎಂಥದ್ದು ಇರಲಿಲ್ಲ ಅವಾಗ. ಹಾಗೆ ಈಗ ನಮಗೆ ಹೇಳ್ಕೊಳ್ಳಿಕ್ಕೆ ಬೇಜಾರಿಲ್ಲ, ಹಾಗೆ ಅದು ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗ್ತಿತ್ತು, ನಮ್ಮದು ದುಡ್ಡಿಲ್ಲ ಅಂತ ಹೇಳ್ಕೊಳ್ಳಿಕ್ಕೆ. ಆದರೆ ನನ್ನ ಕಾನ್ಸೆಪ್ಟ್ ಹೇಗಿತ್ತು ಅಂತ ಹೇಳಿದ್ರೆ ಒಂದು ಮಿನಿಮಮ್ 10 ಎಕರೆ ಜಾಗ ಬೇಕು ಅಂತೇಳಿ. ಆವಾಗ ನಮ್ಮ ಒಂದು ದೇವರ ದೈವ ಏನೋ ಗೊತ್ತಿಲ್ಲ, ಆ ಜಾಗ ಏನಾಯ್ತು ಅಂತ ಒಂದು 22 ಲಕ್ಷಕ್ಕೆ ಆಫರು, ಅದರಲ್ಲಿ 10 ಲಕ್ಷ ಕ್ಯಾಶ್ ಕೊಟ್ಟು 12 ಲಕ್ಷ ಲೋನ್ ಇತ್ತು ಅದರಲ್ಲಿ. ಆಗ ನನ್ನ ಒಂದು ಕೆಟ್ಟ ಧೈರ್ಯದಿಂದ ನಾನು 10 ಲಕ್ಷ ಕ್ಯಾಶ್ ಹಾಕಿ 12 ಲಕ್ಷ ಲೋನನ್ನು ಕೃಷಿ ಮಾಡಿ ತೀರಿಸುವೆ ಅಂತ ಹೇಳೋ ಒಂದು ಧೈರ್ಯದಿಂದ ಆ ಕಾನ್ಸೆಪ್ಟಿಗೆ ಆ ಜಾಗಕ್ಕೆ ಕೈ ಹಾಕಿ. ಬೇರೆ ಎಲ್ಲಿ ಹೋದರೂ ಕ್ಯಾಶ್ ಜಾಸ್ತಿ ಕೇಳ್ತಾರೆ, ಜಾಗ ಸಿಕ್ಕುವುದಿಲ್ಲ, ಕಮ್ಮಿ ಜಾಗ ನನಗೆ ಇಂಟ್ರೆಸ್ಟ್ ಇಲ್ಲ ಮಾಡಲಿಕ್ಕೆ. ಹಾಗೆ ಕಡೆಗೆ ಆ ಜಾಗವನ್ನು ನಾನು ಆಯ್ಕೆ ಮಾಡಿದ್ದೆ. ಓಕೆ, ಅಲ್ಲಿಯ ಸ್ಟಾರ್ಟ್ಅಪ್ ಜರ್ನಿ ಹೇಗಿತ್ತು ಅಂತ ಸರ್? ಇವಾಗ ಫಸ್ಟಿಗೆ ನೀವು ಹೇಳಿದ್ರಿ ನಾವು ತೆಂಗನ್ನು ಹಾಕಿದ್ವಿ ಅಂತ, ಆಮೇಲೆ ಏನಾಯಿತು ಅದರ ಬಗ್ಗೆ ಹೇಳೋದಾದ್ರೆ, ಇವಾಗ ನೀವು ಹೇಳಿದ್ರಿ ಸಾವಿರಾರು ಗಿಡಗಳಿದೆ ಅಂತ, ಸ್ಟಾರ್ಟಿಂಗ್ ಅಲ್ಲಿ ಹೇಗಿತ್ತು ಅಂತ? ಅದೇ ಪ್ರತಿಯೊಂದು ಗಿಡಗಳನ್ನು ಮಾಡುವಾಗ ಅದನ್ನು ರೈತರು ಏನು ಕೇಳ್ತಾರೆ ಅಂತೇಳಿ, ಇದು ಫಲ ಬರ್ತದ, ಇದು ಎಷ್ಟು ವರ್ಷದಲ್ಲಿ ಆಗ್ತದೆ, ಇದರದ್ದೇನು ಮದರ್ ಪ್ಲಾಂಟ್ ಉಂಟಾ, ತುಂಬ 100 ಪ್ರಶ್ನೆಯನ್ನು ಕೇಳ್ತಾರೆ. ಆ ಪ್ರಶ್ನೆಗೆ ಅವರಿಗೆ ಸಮಾಧಾನದ ಉತ್ತರ ಸಿಕ್ಕಿದರೆ ಮಾತ್ರ ಅವ್ರು ಗಿಡ ತಗೊಂಡು ಹೋಗ್ತಾರೆ, ಇಲ್ಲದ್ರೆ ಇನ್ನೊಮ್ಮೆ ಬರ್ತೇವೆ ಅಂತೇಳಿ ಹೋಗ್ತಾರೆ. ಹಾಗೆ ನಾವು ಹೊಸ ಗಿಡ ಬಂದ ತಕ್ಷಣ ನಮ್ಮ ಹತ್ರ ಜಾಗ ಇದ್ದಾಗ ಜಮೀನ ಬೇರೆ ಜಾಗದಲ್ಲಿ ಆ ಮದರ್ ಪ್ಲಾಂಟ್ ಅಂತ ನಾವು ಅದನ್ನು ಹಾಕ್ಕೊಳ್ತೇವೆ. ಅದರಲ್ಲಿ ಫ್ರೂಟ್ಸ್ ಎಲ್ಲ ಬಂದಾಗ ಜನರಿಗೆ ಹೇಳಲಿಕ್ಕೆ, ನೋಡಿ ನಮ್ಮಲ್ಲಿ ಆಗಿದೆ, ಬಂದಿದೆ, ಈ ಥರ ಬರ್ತದೆ. ಮತ್ತು ಮೇಯ್ನ್ ಅದಕ್ಕೆ ನಾವೇನಂದರೆ ಅದಕ್ಕೆ ಬೇರೆ ರೋಗಗಳು ಬರ್ತವೆ, ಕಾಲಕ್ಕೆ ಸ್ಪ್ರೇ ಮಾಡಬೇಕು.
ಬೇರೆ ಬೇರೆ ಗೊಬ್ಬರ ಕೊಡಬೇಕು, ಅದನ್ನೆಲ್ಲ ಅವರಿಗೆ ಮಾಹಿತಿ ಮೊದಲೇ ಕೊಟ್ಟು, ಕೆಲವೊಂದು ಜನ ಹೊಸ ಹೊಸ ಜಾತಿಯ ಗಿಡಗಳನ್ನು ಕೇಳ್ಕೊಂಡು ಬರ್ತಾರೆ. ಆವಾಗ ಅದು ಇಲ್ಲಿ ಆಗ್ತದಾ ಇಲ್ವೋ ಅಂತ ಹೇಳುವ ಮಾಹಿತಿಯನ್ನು ಕೂಡ ನಾವು ಅವ್ರಿಗೆ ಕೊಡ್ತೇವೆ. ನಾವು ಒಂದು ಗಿಡ ಅವ್ರು ಕೇಳ್ಕೊಂಡು ಬಂದಾಗ ನಮ್ಮ ಏರಿಯಾದಲ್ಲಿ ಆ ಗಿಡ ಆಗುದಿಲ್ಲ ಅಂತ ಹೇಳಿದರೆ ಅವ್ರಿಗೆ ಒಂದು ಸಲಕ್ಕೆ ಬೇಜಾರಾಗ್ತದೆ. ಆದರೆ ನಮ್ಮ ದುಡ್ಡು ಉಳಿಸಿದ್ರು ಅಂತೇಳಿ ಇನ್ನೊಂದು ಕಡೆಯಿಂದ ಅವರಿಗೆ ಖುಷಿ ಕೂಡ ಆಗ್ತಿತ್ತು. ಇದು ನಮ್ಮ ಒಂದು ನರ್ಸರಿ ಬೆಳಿಲಿಕ್ಕೆ ಒಂದು ಉತ್ತಮ ಮೆಟ್ಟಿಲಾಗಿ ಅದು ಪರಿವರ್ತನೆ ಆಯ್ತದೆ. ಓಕೆ, ಇವಾಗ ನೀವು ಹೇಳಿದ್ರಿ ಹಣ್ಣಿನ ಗಿಡಗಳಿದೆ, ಅಲಂಕಾರಿಕ ಗಿಡಗಳಿದೆ, ಎಲ್ಲವೂ ಇದೆ ಅಂತ. ಬಟ್ ಜಾಸ್ತಿ ಡಿಮಾಂಡ್ ಇರೋದು ಯಾವುದಕ್ಕೆ ಅಂತ, ಜನ ಕೇಳೋದು ಯಾವುದನ್ನ ಅಂತ ಇವಾಗ? ಈಗ ನಮ್ಮ ಜನರಲ್ಲಿ ಒಂದು ತಲೆಯಲ್ಲಿ ಹೇಗೆ ಕೂತಿರ್ತದೆ ಅಂದರೆ, ಇವತ್ತು ದೊಡ್ಡ ಲೆಟರಲ್ಲಿ, ಪೇಪರಲ್ಲಿ, ಮೀಡಿಯಾದಲ್ಲಿ ಅಡಿಕೆಗೆ ಚಿನ್ನದ ಬೆಲೆ ಬಂದರೆ ಸಾಕು, ಮರುದಿವಸ ಫೋನ್ ಬರ್ತದೆ, ಅಡಿಕೆ ಗಿಡ ಒಳ್ಳೆ ತಳಿ 2 ವರ್ಷದಲ್ಲಿ ಬರುವ ತಳಿ ಯಾವುದು ಉಂಟು ಅಂತ. ಈಗ ಮೊನ್ನೆಯಿಂದ ಕಾಳುಮೆಣಸಿಗೆ ಈಗ 700 ರೂಪಾಯಿ ಆಗಿದೆ. ಈಗ ಎಲ್ಲರೂ ಕಾಳುಮೆಣಸುಗಳು. ನಾವೊಂದು ಎಲ್ಲವನ್ನು ಸಮ್ಮಿಶ್ರ ಕೃಷಿ ಅಂತ ಯಾರು ಮಾಡಲಿಕ್ಕೆ ಹೋಗೋದಿಲ್ಲ. ಅದು ನಮ್ಮದೊಂದು ಸ್ವಲ್ಪ ದುರಂತ ಅಂತಲೇ ಹೇಳ್ಬೋದು. ಹಾಗೆ ಮಾಡಿದಾಗ ಏನಾಗ್ತದೆ, ನಾಳೆ ಯಾವುದೋ ಒಂದು ಕೃಷಿ ಅವರು ಮಾಡಿದಂಥ ಕೃಷಿ ಮಾರ್ಕೆಟಲ್ಲಿ ಬಿದ್ದು ಹೋದರೆ ನಾಳೆ ಅವನು ಕಷ್ಟಪಡಬೇಕಾದ ಪರಿಸ್ಥಿತಿ ಬರ್ತದೆ. ನಾವು ಸಜೆಷನ್ ಮಾಡೋದು ಹೆಂಗಂದರೆ, ಕಡಿಮೆ ಅಂದರೂ ಕೂಡ ಒಂದು 5 ಜಾತಿಯ ಕೃಷಿ ಒಂದು ಕೃಷಿ ಭೂಮಿಯಲ್ಲಿ ಇರಬೇಕು. ಅಡಿಕೆ, ತೆಂಗು, ಬಾಳೆ, ಕಾಳುಮೆಣಸು, ರಬ್ಬರು, ಜಾಯಿಕಾಯಿ, ಇಂಥದ್ದು ಬೇರೆ 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 ನಮಗೆ ಅಂದರೆ ಒಂದು ಬಿದ್ದರೂ ಕೂಡ ಇನ್ನೊಂದರಲ್ಲಿ ನಾವು ಮ್ಯಾನೇಜ್ ಮಾಡುವಾಗಿರಬೇಕು. ಅಥವಾ ಮೂಲ ಬೆಳೆದಂಥ ಕೃಷಿ, ಅಡಿಕೆ ತೆಂಗು ನಾವು ಮೂಲ ದೊಡ್ಡ ಕೃಷಿ ನಮ್ಮದು ಅಂತ ಹೇಳಿದರೆ ಅದನ್ನು ಗೊಬ್ಬರ ಹಾಕಿ ಸಲಹುವಂಥ ತಾಕತ್ತು ನಮ್ಮ ಎಡೆ ಕೃಷಿಗೆ ಇರಬೇಕು. ನಾವು ಅರಿಶಿನ, ಶುಂಠಿ, ಕೂವೆ, ಬಾಳೆ, ಕರಿಮೆಣಸು ಇಂಥದ್ದು ಈ ಸಣ್ಣ ಪುಟ್ಟದ್ದು ಮಾಡಿದ್ದರಲ್ಲಿ ಅದರಲ್ಲಿ ನಮ್ಮ ಅದರ ಮೇಂಟೆನೆನ್ಸ್ ಅದರಲ್ಲಿ ಹೋಗ್ತದೆ. ಆವಾಗ ಮೂಲ ಕೃಷಿದು ನಮ್ಮ ಒಂದು ನಿರೀಕ್ಷಿತ ಮಟ್ಟಕ್ಕೆ ಬರ್ತದೆ. ಆ ಥರ ಮಾಡಲಿಕ್ಕೆ ಎಲ್ಲರೂ ನಮ್ಮಲ್ಲಿ ಬರುವುದಿಲ್ಲ. ಅದಂತ ಒಂದೇ ಆಗೋದಿಲ್ಲ, ಬರುವುದಿಲ್ಲ, ಈ 2 ವಾಕ್ಯದಲ್ಲಿ ಮುಗಿಸಿಬಿಡ್ತಾರೆ. ಅದು ಹಾಗಲ್ಲ. ನಾವು ಯಾವಾಗ ಆ ರೀತಿ ಪರಿವರ್ತನೆ ಆಗ್ತೇವೋ ಆಗ 100ಕ್ಕೆ 100 ನಾವು ಕೃಷಿಯಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಉಂಟು. ಇದನ್ನು ನಾವು ನಮ್ಮಲ್ಲಿಗೆ ಬಂದವರಿಗೆ ಅವರಿಗೆ ಮನನ ಮಾಡಿ 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 ಅವ್ರ ಹತ್ರ ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆವಾಗ ಅವರಿಗೆ ಅದರಲ್ಲಿ ಗೊತ್ತಾಗ್ತದೆ, ನಾನು ಹೀಗೆ ಮಾಡಿದರೆ ಹೀಗಾಗ್ತದೆ ಅಂತ. ಆ ಜನ ಏನು ಮಾಡ್ತಾರೆ, ಒಬ್ಬರು ಅವರು ಅದರಲ್ಲಿ ಪರಿವರ್ತನೆ ಆದರೆ ಅವರು 10 ಜನರಿಗೆ ಹೇಳ್ತಾರೆ, ನೋಡಿ ಶ್ಯಾಮ್ ಪ್ರಸಾದ್ ಹತ್ರ ಹೋಗಿ, ಅವರು ಒಳ್ಳೆ ಮಾಹಿತಿ ಕೊಡ್ತಾರೆ ಮತ್ತು ನಿಮ್ಮನ್ನು ಫಾಲೋಅಪ್ ಮಾಡ್ತಾ ಇರ್ತಾರೆ. ಆವಾಗ ಅದು ನಮಗೆ ಒಳ್ಳೆ ಹೆಲ್ಪ್ ಆಗ್ತದೆ. ಕೆಲವು ಜನ ಒಂದು ಸಲ ಹಾಕಿ ಮತ್ತು ಆ ಬದಿಗೆ ಹೋಗೋದಿಲ್ಲ. ಆದರೆ ನಾವೇ ಅವರಿಗೆ ಕೇಳ್ತೇವೆ, ಅದು ಏನಾಯಿತು, ಹಾಕಿದ್ರೆ ಬಂತಾ ಹೋಯ್ತಾ, ಪುನಃ ಅಲ್ಲಿಗೆ ಹಾಕಿ ನಾವು ಫ್ರೀ ಬೇಕಾದ್ರೆ ಕೊಡ್ತೇವೆ ಅಂತೇಳಿ. ಆಗ ಅವರಿಗೆ ಇನ್ನೂ ಸ್ವಲ್ಪ ಇಂಪ್ರೆಸ್ ಆಗ್ತದೆ. ಈ ಥರ ನಾವು ಅದರಲ್ಲಿ ಅವರನ್ನು ಸ್ವಲ್ಪ ಪ್ರಮೋಟ್ ಮಾಡ್ತಾ ಇದ್ದಾಗ ನಮಗೂ ಪ್ರಯೋಜನ ಆಗ್ತದೆ, ನಮ್ಮ ಹೆಸರು ಹೋಗ್ತದೆ, ಅವರಿಗೂ ಕೂಡ ಸ್ವಲ್ಪ ಹೆಚ್ಚು ಪ್ರಯೋಜನ ಆಗ್ತದೆ. ಓಕೆ, ನೀವು ಹೇಳಿದ್ರಿ ಆಗುದಿಲ್ಲ ಅಂತ ಬಿಡಬಾರ್ದು, ಪ್ರಯತ್ನ ಮಾಡಬೇಕು ಅಂತ. ಹಾಗಾಗಿ ಗಿಡಗಳನ್ನ ನೆಡ್ತೀವಿ ಅಂತ ಹೇಳಿದಾಗ ಅದರ ಕಾಳಜಿ ಹೇಗೆ ಮಾಡಬೇಕು ಅಂತ ಒಂದು ಕೃಷಿಕರಾಗಿ ನರ್ಸರಿಯನ್ನ ಇಟ್ಕೊಂಡಿದ್ದ ಕಾರಣ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು ಸರ್, ಕಾಳಜಿ ಹೇಗಿರಬೇಕು ಅಂತ ಗಿಡವನ್ನ ಮಾಡಿದ್ಮೇಲೆ? ನೋಡಿ, ಇವತ್ತು ಒಂದು ಮಗು ಹುಟ್ಟಿದಾಗ ನಮ್ಮ ಕಲ್ಪನೆ ಇರ್ತದೆ, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಇರ್ತದೆ. ಒಂದೇ ಶಾಲೆಗೆ ಡೊನೇಷನ್ ಕೊಟ್ಟು ಕಳಿಸ್ತೇವೆ. ಆ ಕ್ಲಾಸಲ್ಲಿ ಇದ್ದವರು ಯಾರೂ ಡಾಕ್ಟ್ರು, ಇಂಜಿನಿಯರ್ ಎಲ್ಲರೂ 100ಕ್ಕೆ 100 ಆಗೋದಿಲ್ಲ. ಯಾರೋ ಒಬ್ಬಿಬ್ಬರು ಆಗ್ಬೋದು. ಆದರೆ ಪಾಠ ಮಾಡಿದ ಟೀಚರ್ ಒಬ್ಬನೇ ಇರ್ತಾನೆ ಅಲ್ಲಿ. ಈಗ ಮ್ಯಾಥ್ಸಿಗೆ ಮಾಡೋ ಒಬ್ಬನೇ ಟೀಚರ್ 100 ಜನಕ್ಕೆ ಮಾಡ್ತಾನೆ. ಆದರೆ ಆ 100 ಜನವೂ ಡಾಕ್ಟರ್ ಆಗೋದಿಲ್ಲ. ಯಾಕೆ ಹೇಳಿ, ಅವನ ಬುದ್ಧಿಶಕ್ತಿ ಬೇರೆ ಬೇರೆ ಇರ್ತದೆ, ಮಕ್ಕಳದ್ದು ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಅವರು ಮುಂದೆ ಇರ್ತಾರೆ. ಹಾಗೆ ಕೃಷಿಯಲ್ಲೂ ಕೂಡ ಬೇರೆ ಬೇರೆ ಮೆಥಡ್ಗಳಿರ್ತದೆ. ನಾವು ಕಾಲಕ್ಕೆ ಬೇಕಾದಾಗೆ ಆ ಗಿಡಕ್ಕೆ ಗೊಬ್ಬರ ಕೊಡೋದು, ಅದು ಯಾವಾಗ ಈಗ ಮಳೆ ಬರುವ ಸಂದರ್ಭ ಇದ್ದಾಗ ಅದಕ್ಕೆ ಏನೋ ರೋಗ ಬರೋದಾಗ ಅದಕ್ಕೆ ಬೇಕಾದ ಔಷಧಿಗಳನ್ನು ಹಾಕೋದು, ಗೊಬ್ಬರ ಹಾಕೋದು, ಅಥವಾ ನೀರು ಬಸಿ ಕಾಲುವೆಯನ್ನು ಮಾಡುವಂಥದ್ದು. ಅದನ್ನು ಆ ಕೃಷಿಯ ಒಳಸುರಿಗಳ ಸೂಕ್ಷ್ಮವನ್ನು ಅರಿತು ಕೃಷಿ ಮಾಡಿದಾಗ ಅವನಿಗೆ ಹೆಚ್ಚು ಲಾಸ್ ಆಗೋದಿಲ್ಲ. ಪ್ರಕೃತಿಯ ಮುನಿದಾಗ ಏನು ಮಾಡಲಿಕ್ಕೂ ಆಗೋದಿಲ್ಲ. ಆದರೆ ಆ ಒಳ ಸುರಿಗಳನ್ನು ನಾವು ತಿಳ್ಕೊಂಡ್ರೆ ಅವನಿಗೆ ಅಷ್ಟು ಕಷ್ಟ ಆಗೋದಿಲ್ಲ ಮಾಡಲಿಕ್ಕೆ. ಅದನ್ನು ನಾವೇನು ಮಾಡಬೇಕಂದ್ರೆ ಪ್ರತಿ ಸಲ ಅವರಿಗೆ ನೆನಪು ಮಾಡಿ ಹೇಳ್ತಾನೆ ಇರಬೇಕು. ಆ ಹೇಳ್ತಾ ಇದ್ದಾಗ ಅದು ನಮಗೆ ಪ್ಲಸ್ ಆಗ್ತಾ ಹೋಗ್ತದೆ. ಓಕೆ ಸರ್, ಇವಾಗ ಸ್ಥಳೀಯವಾಗಿ ಸಿಗುವಂಥ ಗಿಡಗಳು ಮಾತ್ರ ಅಲ್ಲದೆ ಇಂಪೋರ್ಟ್ ಮಾಡ್ಕೊಂಡಿರುವಂಥ ಗಿಡಗಳು ಕೂಡ ಇದೆಯಾ ನರ್ಸರಿಯಲ್ಲಿ ಅಂತ, ಅದರ ಬಗ್ಗೆ ಡೀಟೇಲ್ ಇದೆ. ಈಗ ಏನಾಗಿದೆ ಅಂದರೆ ಜನರಿಗೆ ನಮ್ಮ ಕಾಲಡಿಯಲ್ಲಿದ್ದ ಗಿಡಕ್ಕೆ ಅಷ್ಟು ಪ್ರಾಶಸ್ತ್ಯ ಇಲ್ಲ. ಹೊರಗಿಂದ ಮಲೇಷ್ಯಾ ಹೊರಗಿಂದ ಬಂದಂಥ ಗಿಡಗಳಿಗೆ ಆಸಕ್ತಿ ಜಾಸ್ತಿ, ಅದು ಬೇಗ ಬರ್ತದೆ ಅಂತೇಳಿ ಬರೋದು ಹೌದು. ಆದರೆ ಅದರ ಕಾಳಜಿ ಕೂಡ ಇದಕ್ಕಿಂತ ಜಾಸ್ತಿ ಇರ್ತದೆ. ನಮ್ಮಲ್ಲಿದ್ದ ನಾಟಿ ಗಿಡಗಳು ಅಷ್ಟು ಕಾಳಜಿ ವಹಿಸಿ ಮಾಡಬೇಕಂತೇನಿಲ್ಲ. ಹೊರಗಿಂದ ಬಂದ ಗಿಡಗಳು ಅಲ್ಲಿಯ ಕ್ಲೈಮೇಟಿಂದ ಇಲ್ಲಿ ಬಂದಾಗ ಅದು ಬದುಕಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ನಮ್ಮಲ್ಲಿಯ ಜುಲೈ ಆಗಸ್ಟಿನ ತಿಂಗಳ ಮಳೆಯನ್ನು ಅದು ತಡ್ಕೊಳ್ಳೋದಿಲ್ಲ. ಸ್ವಲ್ಪ ಎಲೆ ಉದುರಿಸೋದು, ಬೇರು ಕೊಳೆ ಎಲ್ಲ ಬರ್ತದೆ. ಆದರೂ ಅದನ್ನು ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ಕಾಲಕ್ಕೆ ಬೇಕಾದ ಒಂದು ಮುಂಜಾಗ್ರತೆಯನ್ನು ತಗೊಂಡಾಗ ಅದನ್ನು ಕೂಡ ಮೇಂಟೈನ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಇನ್ನೊಂದು ಅದರಲ್ಲಿ ಕೂಡ ಈಗ ಡ್ರ್ಯಾಗನ್ ಫ್ರೂಟು ಬಂದಿದೆ. ಈಗ ತುಂಬ ಜನ ಡ್ರ್ಯಾಗನ್ ಫ್ರೂಟ್ ಮಾಡಿ ಯೂಟ್ಯೂಬ್ ಡ್ರ್ಯಾಗನ್ ಫ್ರೂಟ್ ಹಾಕಿದರೆ ನಮಗೆ ದಕ್ಷಿಣ ಕನ್ನಡದಲ್ಲಿ ಇರ್ಬೋದು ಎಷ್ಟೋ ಜನ ಡ್ರ್ಯಾಗನ್ ಫ್ರೂಟ್ ಮಾಡಿ ಲಕ್ಷಗಟ್ಟಲೆ ಸಂಪಾದನೆ ಮಾಡಿದ್ದೇನೆ ಅಂತ ಯೂಟ್ಯೂಬಲ್ಲಿ ಹಾಕಿದ್ದೆ. ಆದರೆ ನಾನು ಚಾನಲ್ನ ಮುಂದೆ ಈಗ ಹೇಳ್ತಾ ಇದ್ದೇನೆ, ಅದು ಹೇಳಿದಷ್ಟು ಸುಲಭ ಇಲ್ಲ.
ನೋಡಿ, ಒಂದು ಡ್ರ್ಯಾಗನ್ ಫ್ರೂಟ್ ಅಂತ ಹೇಳಿದರೆ ಅದು ಬೆಳೆದು ಅದು ಪೆರಿಷೇಬಲ್ ಐಟಮ್. ನೀವು ಇವತ್ತು ಮಾಡಿ 3 ದಿನ ಒಳಗೆ ನಿಮಗೆ ಮಾರ್ಕೆಟ್ ಮಾಡಲಿಕ್ಕೆ ಆಗದಿದ್ದರೆ ನೀವಲ್ಲಿ ಸೋಲೋ ಸಂದರ್ಭ ಇತ್ತಲ್ಲಿ. ಅದು ನಿಮಗೆ ಮಾರ್ಕೆಟ್ ಮಾಡುವ ಕೆಪಾಸಿಟಿ ಇದ್ದರೆ ಮಾತ್ರ. ರೈತ ಯಾವಾಗಲೂ ಸೋಲುವುದಿಲ್ಲ ಅಂದರೆ ಅವ ಬೆಳೆದಂಥ ವಸ್ತುಗಳನ್ನು ಅವನಿಗೆ ಸ್ಟೋರೇಜ್ ಮಾಡುವ ಕೆಪಾಸಿಟಿ ಬೇಕು, ಅಥವಾ ಡೈರೆಕ್ಟ್ ಅದನ್ನು ವ್ಯಾಲ್ಯೂ ಆ್ಯಡೆಡ್ ಮಾಡಿ ಮಾರುವಂಥ ಕೆಪಾಸಿಟಿ ಇರಬೇಕು. ಆವಾಗ ಮಾತ್ರ ಅವ ಗೆಲ್ತಾನೆ. ಇವತ್ತು ಮಾಡಿದ್ದನ್ನು ಇವತ್ತು ಅವನಿಗೆ ಕೊಟ್ಟು ಇಮಿಡಿಯೇಟ್ ಸಿಕ್ಕಿದ ರೇಟಿಗೆ ಕೊಟ್ಟು ಬರಬೇಕು ಅಂತ ಹೇಳಿದ್ರೆ ಅವ ಅದರಲ್ಲಿ ಸಕ್ಸಸ್ ಆಗೋದಿಲ್ಲ. ಈಗ ಬಾಳೆ ಇರ್ಬೋದು, ಹಣ್ಣುಗಳಿರ್ಬೋದು, ಯಾವುದೇ ರಂಬುಟಾನ್ ಇರ್ಬೋದು, ಮ್ಯಾಂಗೋಸ್ಟೀನ್ ಇರ್ಬೋದು, ಡ್ರ್ಯಾಗನ್ ಫ್ರೂಟ್ ಇರ್ಬೋದು. ಈಗ ಹೊಸ ಹೊಸ ಹಣ್ಣುಗಳೆಲ್ಲ ಬಂದೆ ಮಾರ್ಕೆಟಲ್ಲಿ ನೋಡಿದ್ರೆ ಎಲ್ಲದಕ್ಕೂ 200-300 ರೂಪಾಯಿ ರೇಟು. 1 ಎಕರೆಯಲ್ಲಿ ಲಕ್ಷ ಹೇಳ್ತಾರೆ. ಆದರೆ ಅದು ಅಲ್ಲಿ ಬರೀಲಿಕ್ಕೆ ಮಾತ್ರ. ಇಲ್ಲಿ ಅವನ ಕೈಗೆ ಸಿಕ್ಕುವಾಗ ಅಷ್ಟು ಸಿಕ್ಕುವುದಿಲ್ಲ ಸತ್ಯವಾದರೂ. ಆದರೆ ಬರ್ತದೆ. ಹೇಗೆ ಮಾಡಬೇಕಾದ್ರೆ ಅದನ್ನು ವ್ಯಾಲ್ಯೂ ಆ್ಯಡೆಡ್ ಮಾಡಿ ನೀವು ಮಾರ್ಕೆಟ್ ಮಾಡಬೇಕು, ಆವಾಗ ಅದು ಸಕ್ಸಸ್ ಆಗ್ತದೆ. ಇಂಥ ನಾವು ಸಣ್ಣ ಸಣ್ಣ ಸೂಕ್ಷ್ಮನೋ ರೈತರಿಗೆ ಹೇಳೋದರಿಂದ ಅವರು ಒಂದು ಸಲ, ಈಗ ದೊಡ್ಡ ಜನರಲ್ಲಿ ತುಂಬ ಓಡಾಡ್ತಾರೆ, ಅವರು ಇನ್ವೆಸ್ಟ್ ಮಾಡಲಿಕ್ಕೆ ಭಾರಿ ಆಲೋಚನೆ ಮಾಡ್ತಾರೆ. ಮತ್ತು ಅಷ್ಟೊತ್ತಿಗೆ ಅವರಿಗೆ ಸ್ವಲ್ಪ ಅದರ ಏನು ಇನ್ನೂ ತಿಳ್ಕೊಂಡು ಮಾಡಬೇಕು ಅಂತೇಳೋ ಭಾವನೆ ಬಂದು ಸರಿಯಾದ ಕ್ರಮದಲ್ಲಿ ಮಾಡ್ತಾರೆ, ಆವಾಗ ಅವರು ಸಕ್ಸಸ್ ಆಗ್ತಾರೆ. ಸುಮಾರು ಹಣ್ಣುಗಳ ಗಿಡ ಎಷ್ಟಿದೆ ಸರ್ ಅಂತ ನಿಮ್ಮ ನರ್ಸರಿಯಲ್ಲಿ? ನಮ್ಮ ಹತ್ರ ಒಂದು ಸಾಮಾನ್ಯ ಒಂದು 200-300 ವೆರೈಟಿ ಹಣ್ಣು ಇರ್ಬೋದು. ಬರೀ ಹಲಸಲಿ ಮಾವಲ್ಲಿ ಒಂದು 20 ವೆರೈಟಿ ಮೇಲೆ ಇದೆ. ಬೇರೆ ಬೇರೆ ಕಾಟು ಮಾವಿಂದ ಹಿಡಿದು ಬೇರೆ ಬೇರೆ ವೆರೈಟಿಗಳೆಲ್ಲ. ಇದರೆಲ್ಲ ಟೇಸ್ಟ್ ಮಾಡಿದ್ದೀರಿ ಸರ್ ನೀವು? ಹಾಂ, ಕೆಲವೊಂದು ನಮ್ಮಲ್ಲಿ ಆದಂಥದ್ದನ್ನೆಲ್ಲ ಟೇಸ್ಟ್ ಮಾಡಿದ್ದೇವೆ. ಮತ್ತು ಕೆಲವೊಂದು ನಾವು ಅದು ಹೇಗಿದೆ ಟೇಸ್ಟ್ ಮಾಡಬೇಕು, ಎಲ್ಲಿ ಹಣ್ಣು ಇರ್ತದೆ ಅಲ್ಲಿ ಹೋಗಿ ಟೇಸ್ಟ್ ಹೇಗೆ ಜನರಿಗೆ ಲೈಕ್ ಆಗ್ಬೋದಾ ಇಲ್ವಾ ಅಂತ ನೋಡಲಿಕ್ಕೋಸ್ಕರ ಆದರೂ ಪರ್ಚೇಸ್ ಮಾಡಿ. ಡ್ರ್ಯಾಗನ್ ಫ್ರೂಟ್ ಅಂತ ಹೇಳೋ ನಾವೆಲ್ಲೋ ಬೆಂಗಳೂರಿಗೆಲ್ಲ ಹೋದಲ್ಲಿ ಆ ಡ್ರ್ಯಾಗನ್ ಫ್ರೂಟ್ ಹಣ್ಣು ಬಂದೆ ಅಂತ ಹುಡುಕಿ ತಗೊಂಡು ಮಾಲೆಯನ್ನು ತಗೊಂಡು ಟೇಸ್ಟ್ ಮಾಡಿದ್ದೇವೆ. ಆ್ಯಕ್ಚುಲಿ ಅದು ತುಂಬ ಸ್ವೀಟ್ ಟೇಸ್ಟ್ ಅಲ್ಲ, ಮೈಲ್ಡ್, ಶುಗರ್ ಇದ್ದವರಿಗೂ ತಗೊಳ್ಬೋದು ಅದನ್ನು, ಆ ಫ್ರೂಟನ್ನು. ಆದರೂ ಅದೊಂದು ಏನಂದರೆ ಯೂಟ್ಯೂಬಲ್ಲಿ ಬಂದ ಕಾರಣ ಅದನ್ನು ಒಳ್ಳೆ ಲೈಕ್ ಮಾಡ್ತಾರೆ ಜನ. ರಾಂಬುಟಾನ್, ಮ್ಯಾಂಗೋಸ್ಟಾನ್ ಒಳ್ಳೆ ಟೇಸ್ಟಿ ಫ್ರೂಟ್ ಅದು. ಇದು ಅಷ್ಟು ನನಗೆ ಅಷ್ಟು ಲೈಕ್ ಆಗಲಿಲ್ಲ, ಕೆಲವು ಜನ ಲೈಕ್ ಆಗ್ಬೋದು ಅದು. ಬೇರೆ ಕಡೆಯಲ್ಲಿ ನೀವೇ ಯಾವುದೋ ಒಂದು ಫ್ರೂಟ್ ಅನ್ನ ತಿಂದು ಅದು ನಮಗೆ ಇಷ್ಟ ಆಗಿ ಅದನ್ನ ಬೀಜ ತಂದು ಮಾಡಿದ್ದು ಇದೆಯಾ? ಹಾಂ, ಎಷ್ಟು ಅಯ್ಯೋ, ನಾವು ಬೀಜ ಅಲ್ಲ, ನಾವು ಬಸ್ಸಲ್ಲಿ ಕಾರಲ್ಲಿ ಹೋಗುವಾಗ ದಾರಿ ಮಧ್ಯದಲ್ಲಿ ಎಲ್ಲೋ ಒಂದು ಹಣ್ಣನ್ನು ತಿಂದರೆ ನಮಗೆ ಅದರ ಬಗ್ಗೆ ಎಷ್ಟು ಕಾಳಜಿ ಅಂದರೆ ಒಂದು ಪ್ಲಾಸ್ಟಿಕ್ ಬ್ಯಾಗ್ ನಮ್ಮ ಹತ್ರ ರೆಡಿ ಇರ್ತದೆ. ಆ ಬೀಜವನ್ನು ನಾವು ಹಾಗೆ ಬಿಸಾಕೋದಿಲ್ಲ. ನಾವೊಂದು ಗಿಡ ಬೆಳೆಸುವವರಲ್ಲ, ಇಮಿಡಿಯೇಟ್ ತಂದು ನಾವು ಮನೆಯಲ್ಲಿ ಯಾರಿಗಾರು ಟೇಸ್ಟಿಗೆ ಕೊಟ್ಟರು ಹೇಳ್ತೇವೆ, ನೀವು ಆ ಬೀಜವನ್ನು ಅಲ್ಲಿ ಹಾಕಬೇಡಿ, ಇಲ್ಲಿ ಪಾಟಲ್ಲಿ ಹಾಕಿಡಿ ಅಂತೇಳಿ ಹೇಳ್ತೇವೆ. ಹಾಗೆ ಕೆಲವು ಜನ ನಗಾಡ್ತಾರೆ. ನಮ್ಮದೇನೆಂದರೆ ಅದು ಒಂದು ವೇಸ್ಟ್ ಆಗಬಾರ್ದು, ಎಲ್ಲರೂ ಒಂದು ಕಡೆ ಬೆಳಿಬೇಕು. ಮತ್ತು ಪರಿಸರದ ಬಗ್ಗೆ ಕಾಳಜಿ, ನಮ್ಮ ಉದ್ಯೋಗವೂ ಅದೇ ಅಲ್ಲ. ನಾವು ಯಾರ ಹತ್ರ ದುಡ್ಡು ಕೊಟ್ಟು ಬೀಜ ತರೋದಕ್ಕೆ ನಮ್ಮ ಬೀಜವನ್ನೇ ಹಾಕಿ ಮಾಡ್ಬೋದಲ್ಲ ಅಂತ. ಓಕೆ, ನಿಮ್ಮ ಕೃಷಿಗೆ ಬೆನ್ನೆಲುಬಾಗಿ ನಿಂತವರು ನಿಮ್ಮ ಧರ್ಮಪತ್ನಿ, ಅವ್ರ ಬಗ್ಗೆ ಮಾತಾಡಬೇಕು ಸರ್. ಅವ್ರ ಬಗ್ಗೆ ಹೇಳಬೇಕು, ನೀವು ಎಷ್ಟು ಸಪೋರ್ಟಿವ್ ಆಗಿ ಈಗಲೂ ಇದ್ದಾರೆ ಅಂತ. ಅವರು ಈಗಲೂ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತೇಳಿ ನಾನು ಬೇಡ ಅಂತೇಳಿ ಅವ್ರು ಬೇಕಂತ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಅಂದರೆ ಇಡೀ ನರ್ಸರಿ ಕೆಲಸ ಅಂತೇಳಿ ಸ್ವಲ್ಪ ಸೂಕ್ಷ್ಮ ಕೆಲಸಗಳು, ಈ ಲೇಡೀಸ್ ಮಾಡುವಂಥ, ಹೆಂಗಸರು ಮಾಡುವಂಥ ಕೆಲಸ ಇರ್ತದಲ್ಲ, ಪ್ಯಾಕೆಟ್ ತುಂಬಿಸಿದಿರ್ಬೋದು, ಕಸಿ ಭಾಗವನ್ನು ಸರಿಯಾಗಿ ಅಬ್ಸರ್ವ್ ಮಾಡುವಂಥದ್ದು ಇರ್ಬೋದು, ರೋಗ ಬಂದದ್ದನ್ನು ನೋಡುವಂಥದ್ದು ಇರ್ಬೋದು. ಅಷ್ಟು ಪಿನ್ ಪಾಯಿಂಟ್ ಅವಳಿಗೆ. ಅಂದರೆ ಒಂದು ಕೆಲಸ ಆದರೆ ಅದು ಅಷ್ಟು ಚೊಕ್ಕದಾಗಿರ್ಬೇಕು ಕೆಲಸ, ಅದರಲ್ಲಿ ಅರ್ಧಂಬರ್ಧ ಮಾಡುವಂಥ ಕ್ರಮ ಇಲ್ಲ. ನಾವು ಅದರ ಕೆಲಸ ಎಲ್ಲ ಹಾರಿಸಿಬಿಡೋದು, ಸಾಕು ನಾಳೆ ಮಾಡುವ ಅಂತೇಳಿ. ಅವ್ರು ಹಾಗಲ್ಲ, ಅದನ್ನು ಅಷ್ಟು ಪರ್ಫೆಕ್ಟ್ ಒಂದು ಕೆಲಸದಲ್ಲಿ ಆ ಪರಿಪೂರ್ಣತೆ ಇದ್ದರೆ ಮಾತ್ರ ಅದು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಅಂತ ನಾನು ಕಂಡುಕೊಂಡಿದ್ದೇನೆ. ಆ ಪರಿಪೂರ್ಣತೆ ಅವಳಲ್ಲಿದೆ. ಹಾಗೆ ಅವಳಿಗೆ ಬರೀ ದುಡ್ಡು ಅಂತಲ್ಲ, ನಾವು ಕೊಟ್ಟದ್ದು ಇನ್ನೊಬ್ಬರಿಗೆ ಅಷ್ಟೇ ಹೆಲ್ಪ್ ಆಗಬೇಕು, ಅದರಿಂದ ಇನ್ನೊಬ್ಬರು ಒಳ್ಳೇದಾಗಬೇಕು, ಆ ಭಾವನೆಯಲ್ಲಿ ಅವಳು ಮಾಡ್ತಾಳೆ. ಅದು ನಮಗೆ ತುಂಬ ಸಹಾಯ ಆಗಿದೆ. ಉಡುಪಿಯಲ್ಲಂತೂ ಹೆಸರುವಾಸಿಯಾಗಿದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹಾಗೆಯೇ ನಮ್ಮ ದಕ್ಷಿಣ ಕನ್ನಡದ ಭಾಗದಲ್ಲಿ ಎಲ್ಲೆಲ್ಲ ನಿಮ್ಮ ಒಂದು ನರ್ಸರಿಯಿಂದ ಗಿಡಗಳು ಇದೆ ಅಂತ ಇವಾಗ ವೀಕ್ಷಕರಿಗೆ ನೋಡಬೇಕು ಅಂತ ಅನಿಸಿದರೆ ಉಡುಪಿ ತನಕ ಬರೋದಕ್ಕೆ ಆಗಲ್ಲ, ನಮ್ಗೆ ಈ ಭಾಗದಲ್ಲಿ ಎಲ್ಲೆಲ್ಲ ಇದೆ ಅಂತ ಹೇಳೋದಾದರೆ ಕೆಲವೊಂದು ಪ್ಲೇಸ್ಗಳ ಹೆಸರನ್ನು ಹೇಳೋದಾದರೆ ಸರ್? ಉಡುಪಿ ಕಡೆನೂ ದಕ್ಷಿಣ ಕನ್ನಡ, ಪುತ್ತೂರು, ಮಂಗಳೂರು ಕಡೆನೂ ತುಂಬ ಕಡೆ ಗಿಡ ಹಾಕಿದ್ದಾರೆ. ಆದರೆ ನಿಮಗೆ ಇತ್ತೀಚೆಗೆ ಒಂದು 2-3 ವರ್ಷದಿಂದ ನಮ್ಮ ಬಾಲ್ಯ ಸ್ನೇಹಿತರಾದ ನಟರಾಜ್ ಅವರವರು ಪುತ್ತೂರು ಸುಭದ್ರದ ಹತ್ತಿರ ನಂದಿವನ ಅಂತೇಳಿ ಒಂದು ಫಾರ್ಮ್ ಮಾಡಿದ್ದಾರೆ. ಅವರು ಎಷ್ಟು ನಮ್ಮ ಒಂದು ಆತ್ಮೀಯರು ಅಂತ ಹೇಳಿದರೆ, ನಾವು ಸಣ್ಣದಿರುವಾಗ ಶಾಲೆಗೆಲ್ಲ ಒಟ್ಟಿಗೆ ಹೋಗಿ ಗ್ರೌಂಡಲ್ಲಿ ಕ್ರಿಕೆಟ್ ಆಗಿ ಬೆಳೆದಂಥವರು. ಅವರು ಈಗ ಕೂಡ ನಮ್ಮನ್ನು ಅಷ್ಟೇ ಹಚ್ಚಿಕೊಂಡು, ಇಲ್ಲಿ ಇಷ್ಟು ಜನ ಎಲ್ಲ ಗಿಡ ವಿತರಿಸುವವರು ಇದ್ದರೂ ಕೂಡ ಶ್ಯಾಮ್ ಪ್ರಸಾದ್ರೇ ಬೇಕು ಅಂತೇಳಿ ನನ್ನ ಹತ್ರ ಹೇಳಿ, ಅದೊಂದು 3 ವರ್ಷದಿಂದ ಒಂದು ಭಾರಿ ಪರಿಪೂರ್ಣವಾದ ಒಂದು ಪ್ಲ್ಯಾನ್ ಮಾಡಿ ಅಲ್ಲಿ ತುಂಬ ಜಾತಿಯ ಹಣ್ಣಿನ ಗಿಡಗಳನ್ನು ಹಾಕಿದ್ದೇವೆ. 3ನೇ ವರ್ಷಕ್ಕೆ ಅದನ್ನು ನೋಡಲಿಕ್ಕೆ ಅಷ್ಟು ಖುಷಿ ಆಗ್ತದೆ. ಎಲ್ಲ ಮಾವಿರ್ಬೋದು, ಚಿಕ್ಕು ಇರ್ಬೋದು, ಬೇರೆ ಬೇರೆ ರಂಬುಟಾನು, ಬೇರೆ ಬೇರೆ ವಿಧದ ಹಣ್ಣುಗಳ ಗಿಡಗಳು, ಮಾವಿನಲ್ಲಿ ತುಂಬ ವೆರೈಟಿ ಹಾಕಿದ್ದೇವೆ. ಎಲ್ಲ ಅಲ್ಲಿ ಹಣ್ಣುಗಳು ಬಂದು ನೋಡುವಾಗ ನಮಗೆ ಅದು ನಮ್ಮದೇ ಗಿಡ ನೋಡಿ ಅಷ್ಟು ಖುಷಿ ಆಗ್ತಾ ಇದೆ. ಅದು ನೀವು ಯಾರು ಬೇಕಾದರೂ ಯಾವ ಟೈಮಲ್ಲಿ ಬಂದು ಬೇಕಾದ್ರೂ ನೋಡ್ಬೋದು ಅಲ್ಲಿ. ಮುಕ್ರಂಪಾಡಿಗೆ ಬಂದರೆ ನಿಮಗೆ ಸಿಗ್ತದೆ, ನೋಡಲಿಕ್ಕೆ ಸಿಗ್ತದೆ.
ಓಕೆ ಸರ್. ಇವಾಗ ಒಂದು ಗಿಡವನ್ನ ನೆಡಬೇಕು ಅಥವಾ ಆ ಒಂದು ಅವರಿಗೊಂದು ಗಾರ್ಡನೇ ಮಾಡಬೇಕು ಅಂತ ಇದ್ರೆ ನೀವೇ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀರಾ ಹೇಗೆ ಅಂತ? ಅದಕ್ಕೆ ಗೊಬ್ಬರ ಹಾಕಿ ನಾವು ಮಾರ್ಗದರ್ಶನ ಎಲ್ಲ ಕೊಡ್ತೇವೆ, ಗಿಡ ಬೇಕಾದ್ರೂ ವಿತರಿಸ್ತೇವೆ. ಆಮೇಲೆ ಬಂದು ನಮಗೆ ಅಷ್ಟು ದೂರದಿಂದ ಇಲ್ಲಿಗೆ 150 ಕಿಲೋಮೀಟರ್ ದೂರ, 120 ಕಿಲೋಮೀಟರ್ ಆಗ್ತದೆ. ವರ್ಕರ್ಸ್ ಕರ್ಕೊಂಡು ಬಂದು ಮಾಡೋದು ಅಲ್ಲಿಂದ ಇಲ್ಲಿಗೆ ಕಷ್ಟ. ಆದರೆ ನಾವು ವರ್ಕರ್ಸ್ ಕೊಡಲಿಲ್ಲ ಅಂತೇಳಿ ನಮಗೆ ಬೇಜಾರಿಲ್ಲ. ನಾವು ಗಿಡ ತಗೊಂಡ್ರೆ ಅಥವಾ ಏನಂದರೆ ಈಗ ಏನಾಗಿದೆ, ನಾವು 26 ವರ್ಷ ಈ ಫೀಲ್ಡಲ್ಲಿ ಹೋದ ಕಾರಣ ಬರೀ ವ್ಯಾಪಾರ ದೃಷ್ಟಿಯಿಂದ ನೋಡ್ತಾ ಇಲ್ಲ. ಯಾರೇ ಫೋನ್ ಮಾಡಿದರೂ ಕೂಡ ಅದರ ಬಗ್ಗೆ ಮಾಹಿತಿಯನ್ನು ಇದ್ದರೆ ನಾವು ಎಷ್ಟು ಅವರಿಗೆ ನಮ್ಮಲ್ಲಿ ಎಷ್ಟು ಉಂಟು, ನಮ್ಮ ಭಂಡಾರ ಎಷ್ಟು ಉಂಟು ಅದನ್ನು ಪೂರ ಅವರಿಗೆ ಹೇಳಲಿಕ್ಕೆ ನಾವು ಇಷ್ಟಪಡೋದು. ಯಾಕೆಂದರೆ ಈ ಕಾಲದಲ್ಲಿ ಎಲ್ಲ ಕಾಂಕ್ರೀಟೀಕರಣ ಆಗ್ತಾ ಇರುವಾಗ ಒಂದು ಆಕ್ಸಿಜನ್ ಆಮ್ಲಜನಕ ಉತ್ಪತ್ತಿ ಆಗಬೇಕಾದ್ರೆ ಒಂದು ಗಿಡ ಬೇಕು. ಹಾಗೆ ಒಂದು 4 ಗಿಡ ನೆಡಿ ಅಂತೇಳಿ ನೆಡ್ತೇವೆ ಅಂತ ಹೇಳೋರಿಗೆ ನಾವು ಅಷ್ಟು ಸಪೋರ್ಟ್ ಮಾಡಬೇಕಷ್ಟೇ. ಬಿಟ್ಟರೆ ನಾವು ನಮಗೆ ಕೊಡಲಿಲ್ಲ ಅವ್ರ ಗಿಡ ನೆಡಲಿಕ್ಕೆ ಅಥವಾ ಅವ್ರಿಗೆ ನಮ್ಮ ಹತ್ರ ಕೇಳಿ ಬೇರೆ ಅರ್ಥ ತಗೊಂಡ್ರು ಅಂತೇಳಿ ನಾವು ಅವರಿಗೆ ರೆಸ್ಪಾನ್ಸ್ ಮಾಡೋದೇ ಇರೋದಿಲ್ಲ. ನೀವು ನೆಡಿ, ಎಲ್ಲಿಯಾರು ನೆಡಿ, ನಿಮಗೆ ಖುಷಿ ಅಲ್ಲಿಂದ ತಂದು ನೆಡಿ. ಆದರೆ ಒಂದು ಗಿಡ ಮನೆ ಇದ್ದರೆ ಒಂದು 2 ಗಿಡ ನೆಡಿ ಅಂತೇಳಿ ಹೇಳುವಂಥ, ಅದು ಈಗ ಹೊಸ ಗಿಡಗಳು ನೀರಿಲ್ಲದೆ ಬೆಳೆಯುವಂಥದ್ದು, ಅವ್ರಿಗೆ ನೀರು ಹಾಕಲಿಕ್ಕೆ ಜನ ಇಲ್ಲ, ನೀರಿಲ್ಲದೆ ಬದುಕುವಂಥ ಗಿಡಗಳು ಇದೆ. ಅಂಥದ್ದನ್ನಾದರೂ 1-2 ನೆಡಿ. ಬರೀ ಇಂಟರ್ಲಾಕ್ ಹಾಕಿ ಕಾಂಕ್ರೀಟೀಕರಣ ಬೇಡ ಅಂತೇಳಿ ಹೇಳುವಂಥ ಒಂದು ಸಣ್ಣ ಕಿವಿ ಮಾತನ್ನು ಹೇಳ್ತಾ ಇದ್ದೇವೆ. ಅದು ತುಂಬ ಫಲಪ್ರದಾಯಕ ಆಗ್ತದೆ. ಓಕೆ. ಇವಾಗ ಗಿಡ ನೆಡಬೇಕು ಅನ್ನುವಂಥ ಆಸಕ್ತಿ ಇರೋರಿಗೆ ವಾಣಿಜ್ಯ ಬೆಳೆ ಅಲ್ಲದೆ ಕಂಗು ತೆಂಗು ಆಗಿರ್ಬೋದು, ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಗಿಡವನ್ನು ನೆಡ್ಬೋದು ಅಂತ ಸಜೆಸ್ಟ್ ಮಾಡೋದಾದರೆ ಯಾವುದನ್ನು ಹೇಳ್ತೀರಾ ಸರ್ ನೀವು? ತುಂಬ ಇದೆ. ಈಗ ಪುನರ್ಪಳಿಯ ಸಿಪ್ಪೆಗೆ ಮೊನ್ನೆ ನಾನು ಉಡುಪಿಯಲ್ಲಿ ಕೇಳಿದ್ದು 350 ರೂಪಾಯಿ ಸಿಪ್ಪೆಗೆ ಇದೆ ಅಲ್ಲಿಗೆ ರೇಟ್. ಮೊನ್ನೆ ಯಾರೋ ಅರ್ಜೆಂಟ್ ಬೇಕಿತ್ತು ಸಿಪ್ಪೆ ಕೇಳಿದ್ರೆ 350 ರೂಪಾಯಿ ಕೆಜಿಗೆ ಹೇಳಿದ್ರು. ಇನ್ನೂ ಜಾಸ್ತಿ ಆಗುವ ಲಕ್ಷಣ ಇದೆ. ಅದು ಈಗ ಬೇಕಾದ್ರೆ ತಗೊಳ್ಳಿ, ಮತ್ತೆ ಸ್ಟಾಕ್ ಇಲ್ಲ ಅಂತ ಹೇಳಿದ್ರು. ಹಾಗೆ ನೋಡಿ, ಅದಕ್ಕೆ ಯಾವುದೇ ನೀವು ಎಂಥದ್ದು ಮೇಂಟೆನೆನ್ಸ್ ಇಲ್ಲ. 1 ವರ್ಷ 2 ವರ್ಷ ಅದು ನೋಡಿದರೆ ಅದು ಮತ್ತೆ ಅದರ ಲೈಫ್ ಟೈಮ್ ಅದರಷ್ಟಕ್ಕೆ ಹಣ್ಣು ಬರ್ತಾ ಇರ್ತದೆ. ಅಂಥದ್ದು ತುಂಬ ಇದೆ. ಪುನರ್ಪಳಿ ಇರ್ಬೋದು, ನೇರಳೆ ಇರ್ಬೋದು, ಕಪ್ಪು ನೇರಳೆ ಇರ್ಬೋದು, ಮತ್ತು ಮಾತ್ರಫಲ ಇರ್ಬೋದು, ಮಾದಿಫಲ ರಸಾಯನಕ್ಕೆ ಹೋಗ್ತದೆ, ಲಿಂಬೆ ಇರ್ಬೋದು. ಆದರೆ ತುಂಬ ಮೇಂಟೆನೆನ್ಸ್ ಬರುವಂಥ ಗಿಡಗಳಲ್ಲ. ನೀವು ಒಂದು ಸಲ ಹಿತ್ತಲಲ್ಲಿ ಹಾಕಿದರೆ ಅದರಷ್ಟಕ್ಕೆ ಬಂದು ಬಿಡ್ತದೆ. ಅದು 1 ವರ್ಷ 2 ವರ್ಷ ಅದು ಬೇರೆ ಅಡಿಗೆ ಹೋಗಲಿಕ್ಕೆ ಮಾತ್ರ. ಈಗ ಹಲಸು ಮಾವಾದರೂ ಅದಕ್ಕೆ ನೀರು ಗೊಬ್ಬರ ಅಂತ ಬೇಕಂತೇನಿಲ್ಲ. ಒಂದು ಸಲ ನೆಟ್ಟು 1-2 ವರ್ಷ ಅದು ಬೇರು ಗಟ್ಟಿಯಾಗುವಲ್ಲಿವರೆಗೆ ಮಾತ್ರ ನೀವು ಅದನ್ನು ನೋಡ್ಕೊಳ್ಬೇಕಾದ್ದು. ಮತ್ತು ತನ್ನಿಂದ ತಾನೇ ಬೆಳ್ಕೊಳ್ತದೆ ಪರಿಸರದಲ್ಲಿ. ಓಕೆ. ಇಂಡೋರ್ ಪ್ಲಾಂಟ್ಗಳ ಬಗ್ಗೆ ಕೂಡ ಡೀಟೇಲ್ಸ್ ಬೇಕು ನಮಗೆ ಸರ್. ಅದನ್ನು ಹೇಗೆ ಕಾಳಜಿ ವಹಿಸೋದು ಅಂತ? ಯಾಕಂತ ಹೇಳಿದರೆ ಇವಾಗ ಮನೆಯಲ್ಲಿ ಹೆಂಗಸರಿದ್ದಾರೆ ಅಂತ ಹೇಳಿದರೆ ಅವುಗಳನ್ನೇ ನೋಡ್ಕೊಳ್ಳುವಂಥ ಪ್ರೀತಿಯನ್ನು ತೋರಿಸ್ತಾರೆ ಸರ್. ಹಾಗಾಗಿ ಅವುಗಳ ಕಾಳಜಿ ಹೇಗಿರಬೇಕು ಅಂತ ಇಂಡೋರ್ ಪ್ಲಾಂಟ್ ಕೂಡ ಮಾಡ್ಬೋದು, ಒಳ್ಳೇದು. ಆದರೆ ಅದು ಸ್ವಲ್ಪ ಸನ್ಲೈಟ್ ಕೇಳ್ತದೆ. ನಾವು ಇಂಡೋರ್ ಅಂತೇಳಿ ಫುಲ್ಲು ರೂಮ್ ಒಳಗೆ ತಗೊಂಡೋಗಿ ಬಾಗಿಲು ಹಾಕಿಟ್ರೆ ಒಂದು 15 ದಿವಸಕ್ಕೆ ಒಂದು ಸರಿ ಆದರೂ 1 ವಾರ ಅದನ್ನು ಸ್ವಲ್ಪ ಸೆಮಿ ಶೇಡಿಗೆ ಇಡಬೇಕು. ಅದನ್ನು ತಗೊಂಡ್ಬಂದು ಇಮಿಡಿಯೇಟ್ ಓಪನ್ ಬಿಸಿಲಿಗೆ ಇಡೋದಲ್ಲ, ಸ್ವಲ್ಪ ಸೆಮಿ ಶೇಡಿಗೆ ಇಡಬೇಕು. ಅದು ಒಳಗಿನ ವಾತಾವರಣಕ್ಕೆ, ನಮ್ಮ ಉಸಿರಿನ ವಾತಾವರಣಕ್ಕೆ ಎಷ್ಟೇ ಇಂಡೋರ್ ಆದರೂ ಪೂರ್ತಿ ಸೆಟ್ ಆಗಿರೋದಿಲ್ಲ. ನೀವು ಸಿಟ್ಔಟಲ್ಲಿ ಎಲ್ಲ ಇಟ್ಟರೆ ಅದಕ್ಕೆ ಇದು ಸಾಕಾಗ್ತದೆ. ರೂಮಿನ ಒಳಗೆ ಇಟ್ಟಾಗ ಮಾತ್ರ ಅದು ನಾವೀಗ ತುಂಬ ಕಡೆ ಈಗ ಕೊರೋನಾ ಬಂದ ನಂತರ ಇಂಡೋರ್ ಪ್ಲಾಂಟಿಗೆ ತುಂಬ ಡಿಮಾಂಡ್ ಆಗ್ತದೆ. ಫ್ರೆಶ್ ಏರ್ ಬೇಕು ಅಂತ ಒಳಗೆ ತಗೊಂಡೋಗಿ ಇಡ್ತಾರೆ. ಆದರೆ 1 ತಿಂಗಳಾಗುವಾಗ ಪುನಃ ಫೋನ್ ಬರ್ತದೆ, ಇದು ಗಿಡ ಹಾಳಾಯಿತು ಅಂತೇಳಿ. ಹಾಗಲ್ಲ, ಅದೊಂದು ನೀವು 10 ರಿಂದ 15 ದಿನ ಆಗುವಾಗ ಅದನ್ನು ಜಸ್ಟ್ 1 ವೀಕ್ ಅದನ್ನು ಹೊರಗೆ ತಂದು ಸ್ವಲ್ಪ ಲೈಟಿಗೆ ಕೊಟ್ಟು, ಅಂದರೆ ಸೆಮಿ ಶೇಡಲ್ಲಿ ಇಟ್ಟು ಮೇಂಟೈನ್ ಮಾಡಿದರೆ ಒಳ್ಳೆ ಮೇಂಟೈನ್ ಮಾಡಲಿಕ್ಕೆ ಆಗ್ತದೆ. ಮುಕ್ರಂಪಾಡಿಯ ನಂದಿವನದ JK ಮಹಾಬಲೇಶ್ವರ ಭಟ್ಟಿಯವರ ಗಾರ್ಡನ್ನಲ್ಲಿ ಕೂಡ ಸರ್ ಹೇಳಿದ್ರಲ್ವಾ, ನಮ್ಮ ಒಂದು ಕೃಷಿಯನ್ನ ಕೂಡ ಇಲ್ಲಿ ಕೂಡ ನಾವು ನೆಟ್ಟಿದ್ದೇವೆ ಅನ್ನುವಂಥದ್ದನ್ನ ಹೇಳಿದ್ರೆ, ಇವಾಗ ನೀವು ನೋಡ್ತಾ ಇರುವಂತಹ ಮಾವಿನ ಗಿಡ ಕೂಡ ಸರ್ ನಿಮ್ಮದೇ ಒಂದು ಗಾರ್ಡನ್ ನೆಟ್ಟಿರುವಂಥದ್ದು. ಇದು ಯಾವ ಮಾವಿನ ಗಿಡ ಸರ್ ಅಂತ? ಇದು ಬಾರಾಮಾಸಿ ಅಂತ ವೆರೈಟಿ. ಇದು ಅಂದರೆ ವರ್ಷಕ್ಕೆ 2 ಸಲ ಕಾಯಿ ಬರ್ತದೆ ಇದರಲ್ಲಿ. ಇದೇ ಥರದಲ್ಲಿ ಒಂದು 15-20 ವೆರೈಟಿ ಉಂಟು. ಕಾಳಪಾಡಿ, ಮಲ್ಲಿಕ, ಬಾರಾಮಾಸಿ, ತೋತಾಪುರಿ ಮತ್ತು ಬಂಗನಪಲ್ಲಿ, ಕಾಡು ಮಾವಲ್ಲಿ ಒಂದು 4-5 ವೆರೈಟಿ. ಎಲ್ಲದರಲ್ಲಿಯೂ ಫಲ ಈ ವರ್ಷ 3ನೇ ವರ್ಷ ನೋಡಿ ನೇತಾಡ್ತಾ ಉಂಟು. ಇದು ಪ್ಲಾಂಟ್ ದೊಡ್ಡದಾಗ್ಲಿಕ್ಕೆ ಎಷ್ಟು ವರ್ಷ ತಗೊಳ್ತೀವಿ? ಇಲ್ಲ, ನಾವು ಇದನ್ನು ಏನು ಮಾಡ್ತೇವೆ ಅಂದರೆ, ನಮ್ಮ ಸರಿಗೆ ಇಲ್ಲಿ ಒಬ್ಬ ಒಳ್ಳೆ ಗಾರ್ಡನ್ ಸಿಗಿದ್ದಾನೆ, ಶಿವ ಅಂತೇಳಿ. ನಾವು ಏನು ಇನ್ಸ್ಟ್ರಕ್ಷನ್ ಕೊಡ್ತೇವೆ ಅದನ್ನು ಫಾಲೋ ಮಾಡಿ ಮಾಡ್ತಾ ಇದ್ದಾನೆ. ಅದನ್ನು ಟ್ರಿಮ್ಮಿಂಗ್ ಮಾಡಿ ಬೇಕಾದ ಟೈಮಲ್ಲಿ ಟ್ರಿಮ್ಮಿಂಗ್ ಮಾಡಿ ಹೆಚ್ಚು ಬೆಳೆಯೋದಾಗಿ ನಮಗೆ ಡಾರ್ಫ್ ಆಗಿ ಕುಬ್ಜ ರೀತಿಯಲ್ಲೇ ಬರಬೇಕು ಅಂತೇಳಿ ಆ ರೀತಿಯಲ್ಲಿ ಅದನ್ನು ಮೇಂಟೈನ್ ಮಾಡ್ತಾರೆ. ಈಗ 3 ವರ್ಷಕ್ಕೆ ನೋಡಿ ನೀವು ಇಷ್ಟೇ ಬೆಳೆದದ ಕಾರಣ ಏನಂದರೆ, ಅದರಲ್ಲಿ ಗೆಲ್ಲುಗಳು ಆ ಕಡೆ ಈ ಕಡೆ ಬರುವಾಗ ಅದನ್ನು ಕತ್ತರಿಸಿ ಅವ ಮೇಂಟೈನ್ ಮಾಡ್ತಾ ಇದ್ದಾನೆ. ಆದರೆ ಅದೇ ಥರ ಫ್ಲವರಿಂಗ್ ಕೂಡ ಬರ್ತಾ ಉಂಟು. ಅದು ಇದು ವಾತಾವರಣಕ್ಕೆ ಹೊಂದಾಣಿಕೆ ಆಗೋದಾ ಇಲ್ಲ ಸರ್? ಎಲ್ಲಿ ಬೇಕಾದರೂ ಆಗುತ್ತಾ? ಮಾವಿನ ಗಿಡ ಸಾಮಾನ್ಯ ಎಲ್ಲ ಕಡೆ ನಮ್ಮಲ್ಲಿ ಏನೋ ನವಂಬರ್, ಡಿಸೆಂಬರ್, ಜನವರಿಯಲ್ಲಿ 15 ದಿನ ಸರಿಯಾಗಿ ಚಳಿ ವಿಂಟರ್ ಸೀಸನ್ ಬಂದರೆ ಮಾವು ಇಮ್ಮಿಡಿಯೇಟ್ ಫ್ಲವರಿಂಗ್ ಬರ್ತದೆ. ನಮಗೆ ಯಾವಾಗ ಚಳಿ ಸೀಸನ್ ಸರಿಯಾಗಿ ಇರೋದಿಲ್ಲ ಆಗ ನಮ್ಮಲ್ಲಿ ಮಾವಿನಕಾಯಿ ಆಗೋದಿಲ್ಲ, ಯಾವ ವೆರೈಟಿ ಆದರೂ ಆಗೋದಿಲ್ಲ. ಮಾವಿಗೆ
ಡ್ರೈ ಕ್ಲೈಮೇಟ್ ಬೇಕು ಒಂದ್ಸಲ. ಅದು ಬಂದಾಗ ಅದು ಸ್ಟ್ರೆಸ್ಸಿಂಗ್ ಆಗಿ ಇಮಿಡಿಯೇಟ್ ಫ್ಲವರಿಂಗ್ ಬರ್ತದೆ ಅದು. ಓಕೆ, ಕೃಷಿ ಅಂತ ಹೇಳಿದಾಗ ತುಂಬಾ ಜನ ಅನ್ಕೊಳ್ತಾರೆ ಹೌದಾನೆ ಮಾರ್ರೆ ಬಾರಿ ಸುಲಭ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ತುಂಬಾ ಜನ ಹೇಳೋದನ್ನ ಕೇಳಿದ್ದೀನಿ. ಹಾಗಾಗಿ ಏನೆಲ್ಲ ಸವಾಲುಗಳಿರುತ್ತೆ ಅಂತ, ನೀವು ಒಂದು ನರ್ಸರಿಯನ್ನೇ ಮಾಡ್ಕೊಂಡಿದ್ದೀರಾ, ಕೃಷಿ ಇವಾಗ ತೋಟವನ್ನ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಬೇರೆ, ಬಟ್ ನಾವು ನರ್ಸರಿ ಮಾಡ್ತಾ ಇದ್ದೀವಿ ಅಂತ ತುಂಬಾ ಕಾಳಜಿ ವಹಿಸಬೇಕಾಗುತ್ತೆ. ಎಷ್ಟು ಸವಾಲುಗಳಿದೆ ಅಂತ ಇದ್ರಲ್ಲಿ? ನೋಡಿ, ಬೆಳಿಗ್ಗೆ ಎದ್ದಾಗ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಬೆಳಿಗ್ಗೆ ಎದ್ದು 8:15 ಗಂಟೆ ನಮ್ಮಲ್ಲಿಗೆ ವರ್ಕರ್ಸ್ ಗೇಟಿನೊಳಗೆ ಬರ್ತಾರೆ. ನಾವು ಪ್ರತಿದಿನ ಮಳೆಗಾಲ ಬಿಟ್ಟು ಬೇರೆ ದಿನ ಎಷ್ಟು ಲೆಕ್ಕ ಹಾಕೋದಂದರೆ 15 ಜನ ನಮಗೆ ಬೇರೆ ಬೇರೆ ಕಡೆ ನೀರು ಬಿಡಲಿಕ್ಕೆ ಜನ ಬೇಕು. ಒಂದೊಂದೇ ತಲೆ ಲೆಕ್ಕ ಹಾಕ್ತಾ ಇರೋದು 15 ಎಂಟ್ರಿ ಯಾರು ಅಯ್ಯಬ್ಬ ಇವತ್ತು 11 ಗಂಟೆವರೆಗೆ ನೀರು ಬಿಡಲಿಕ್ಕೆ ಜನ ರೆಡಿ ಆಯ್ತು ಅಂತ. ಆ ನೀರು ಬಿಡೋರು ಹೇಗೆ ಅಂದರೆ, ನಾನು ಗಿಡಗಳು ಅಂತ ಹೇಳಿದರೆ ಹೇಗೆ ಹೇಳೋದು ಅಂತೇಳಿ, ಸಣ್ಣ ಮಗು 1 ತಿಂಗಳಿಂದ 6 ತಿಂಗಳವರೆಗೆ ಗಟ್ಟಿ ಆಹಾರ ತಿನ್ನಲಿಕ್ಕೆ ರೆಡಿ ಆಗುವ ಮಗು ಇರ್ತದಲ್ಲ, ಹಾಗಿರ್ತದೆ. ಅದಂದರೆ ಸಣ್ಣ ಅರ್ಧ kg 1 kg 2 kg 3 kg ಕವರ್ಗಳಲ್ಲಿ ಇರ್ತದೆ. ಅದರ ಗಿಡಕ್ಕೆ ಬೇಕಾದಷ್ಟು ಮಣ್ಣು ಹಾಕಿದ ಕವರ್ಗಳಲ್ಲಿ ಇರ್ತದೆ. ಅದಕ್ಕೆ ಒಂದು 250 ml, ಅರ್ಧ ಲೀಟ್ರು 1 ಲೀಟ್ರ್ ನೀರು ಬೇಕಾಗ್ತದೆ ಕವರಿಗೆ. ನಮ್ಮ ಮೇಲಿನ ಸಿಟ್ಟಿಂದ ಅದಕ್ಕೆ ಸಮ ನೀರು ಕೊಟ್ಟರೆ ಬೇರೆ ಅಲ್ಲೇ ಇಮಿಡಿಯೇಟ್ ಕೊಳ್ತು ನಾಳೆ ನೋಡು ಗಿಡ ಬೇರುವುದಿಲ್ಲ. ಹಾಗೆ ಅಂತೇಳಿ ಬೇಗ ಬೇಗ ಬಿಡು ಅಂತೇಳಿ ಸ್ವಲ್ಪ ಹಾರಿಸ್ಕೊಂಡು ಹೋದರೆ ಗಿಡಕ್ಕೆ ನೀರು ಸಾಕಾಗಿರೋದಿಲ್ಲ, ಒಣಗಿ ಹೋಗ್ತದೆ. ಹಾಗೆ ಅವನಿಗೆ ಅದರಲ್ಲಿ ಪ್ರೀತಿ ಇರಬೇಕು, ಅವನು ನೋಡಬೇಕು ಆ ಪ್ಯಾಕೆಟ್ ಅದಕ್ಕೆ ನೀರು ಎಷ್ಟು ಬೇಕು ಇವತ್ತು ಅಂತೇಳಿ. ಆ ಥರದಲ್ಲಿ ಕೊಡ್ತಾ ಹೋದರೆ ಮಾತ್ರ ಅದು ಬೆಳೀತದೆ. ಮತ್ತು ಒಂದು ಗಿಡ ರೆಡಿ ಮಾಡಿ 3 ರಿಂದ 6 ತಿಂಗಳ ಒಳಗೆ ಆ ಗಿಡ ನಮಗೆ ಸೇಲ್ ಆದರೆ ಅದಕ್ಕೆ ಇಟ್ಟಂಥ ಒಂದು ದರದಲ್ಲಿ ನಮಗೆ ಸಿಗುವಂಥ ಲಾಭ ಸಿಗ್ತದೆ. 6ನೇ ತಿಂಗಳಿಂದ ಜಾಸ್ತಿ ಆ ಗಿಡ ನಮ್ಮಲ್ಲಿ ಉಳಿದ್ರೆ ಅದನ್ನು ಮತ್ತೆ 6 ತಿಂಗಳು ಕಳೆದ್ರೂ ನಾವು ಕೊಡೋದು ಅಷ್ಟೇ ರೇಟಿಗೆ. 50 ರೂಪಾಯಿ ಗಿಡ ಆದರೆ 50 ರೂಪಾಯಿ, 100 ರೂಪಾಯಿ ಇದ್ದರೆ 100 ರೂಪಾಯಿ ಕೊಡೋದು. 6ನೇ ತಿಂಗಳಿಂದ ನಂತರ ಕೊಡುವಾಗ ಜನರಿಗೆ ಹೇಳ್ಬೋದು ಭಟ್ರು ಭಯಂಕರ ಮಾರ್ಯಾರೆ ಅಂತ, ರೇಟ್ ಭಯಂಕರ ಮಾಡಿ. ಆದರೆ 6ನೇ ತಿಂಗಳಿಂದ ಮತ್ತೆ 6 ತಿಂಗಳನ್ನ ಸಾಗಾಣಿಕೆ ವೆಚ್ಚ ನಮಗೆ ಅದು ಮೈನಸ್ ಆಗ್ತಾ ಬರ್ತದೆ. ಇದು ನರ್ಸರಿ ಬರುವಂಥ ಲಾಸ್. ಪ್ರಾಫಿಟ್ ಹೇಗೆ ಅಂದರೆ, ಗಿಡ ರೆಡಿ ಮಾಡಿ 6 ತಿಂಗಳೊಳಗೆ ಖಾಲಿ ಆಗಬೇಕು ನಮಗೆ. ಅದು ಹಾಗೆ ಆಗೋದಿಲ್ಲ. ಮಾರ್ಕೆಟಲ್ಲಿ ಏನಾಗ್ತದೆ, ನಾವು ಯಾವುದೋ ಒಂದು ಗಿಡ ಡಿಮಾಂಡ್ ಇರ್ತದೆ, ಸಿಕ್ಕಾಪಟ್ಟೆ ಪ್ರೊಡಕ್ಷನ್ ಮಾಡಿರ್ತೇವೆ, ಅದೇ ಟೈಮಿಗೆ 100 ಕಡೆಯಿಂದ ಗಿಡಗಳು ಬರ್ತವೆ. ಕಾಂಪಿಟೇಷನ್ ರೇಟಲ್ಲಿ 5 ರೂಪಾಯಿ 10 ರೂಪಾಯಿ ಕಮ್ಮಿಯಲ್ಲಿ ಬೇರೊಬ್ಬ ಕೊಟ್ಟರೆ ಕ್ವಾಲಿಟಿ ನೋಡೋದಿಲ್ಲ. ಯಾರೋ ಒಬ್ಬ ಮಾಡಿರ್ತಾನೆ, ಅವನಿಗೆ ಬೇಗ ಮಾರ್ಕೆಟ್ ಆಗಿರಬೇಕಾಗ್ತದೆ, ಅವನು ಮಾರ್ತಾನೆ 5 ರೂಪಾಯಿ ಕಮ್ಮಿಗೆ. ನಾವೊಂದು ಸ್ಟ್ಯಾಂಡರ್ಡ್ ಬಂದ ಮೇಲೆ ಅದನ್ನು ಇಮಿಡಿಯೇಟ್ ಇವತ್ತಿನ ನಾಳೆ ಆಫರ್ ಮಾಡಲಿಕ್ಕೆ ಆಗೋದಿಲ್ಲ, ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ದೊಡ್ಡ ಸಂಸ್ಥೆಗೆ ನಡೆಸಲಿಕ್ಕೆ ಅದಕ್ಕೆ ಒಂದು ದರ ಅಂತ ಇರ್ತದಲ್ಲ, ಅದನ್ನು ಮೇಂಟೈನ್ ಮಾಡ್ತಾ ಇರಬೇಕು. ಹಾಗಾಗಿ ಅದೇ ಒಂದೊಂದು ಸಲ ಬರ್ತದೆ ಲಾಸ್, ಆದರೆ ಇನ್ನೊಂದು ಕಡೆಯಲ್ಲೆಲ್ಲೋ ಭರ್ತಿಯಾಗಿ ಹೋಗ್ತದೆ ಅದು. ಓಕೆ, ನೀವಾಗ ಹೇಳಿದ್ರೆ ಕೆಲಸದವರ ವಿಚಾರದ ಬಗ್ಗೆ ಹೇಳಿದ್ರೆ, ನಾವಾಗೆ ಕಾಳಜಿ ಮಾಡೋದಕ್ಕೂ ಕೆಲಸದವರು ಅವರು ಕೂಡ ನಮ್ಮದು ಅನ್ನೋ ರೀತಿಯಾಗಿ ಮೇನ್ ಅದೇ ಇದರಲ್ಲಿ ಏನಂದರೆ, ಪ್ರತಿಯೊಬ್ಬರು ಇದು ನನಗೆ ಊಟ ಕೊಡುವಂಥ ಒಂದು ಜಾಗ. ಆ ಜಾಗದಲ್ಲಿ ನಾನೇನಾದ್ರು ಅವರಿಗೆ 4 ಗಿಡ ಸೇಲ್ ಆಗುವಾಗೆ ಕೆಲಸ ಮಾಡಿದರೆ ಅದರಲ್ಲಿ ನನಗೆ 4 ಕಡೆ ಸಿಗ್ತದೆ ಅಂತ ಹೇಳುವ ಒಂದು ಪ್ರೀತಿಯಿಂದ ಅವ ಯಾವಾಗ ಮಾಡ್ತಾನೋ ಆವಾಗ ನಮಗೆ ಹೆಚ್ಚು ಪ್ರಯೋಜನ ಆಗ್ತದೆ. ನಾವು ಹೇಳಿದಷ್ಟು ನಾವು ಮಾಡಿದರೆ ನಮಗೆ ಅದಷ್ಟು ಲಾಭದಾಯಕ ಅಲ್ಲ. ಲಾಭ ಆಗಬೇಕಾದ್ರೆ ಅವ ನಮ್ಮದು ಅಂತ ತಿಳ್ಕೊಂಡು ಮಾಡಬೇಕು. ಪುತ್ತೂರಿನಲ್ಲೇ ಹುಟ್ಟು ಬೆಳೆದವರು ಸರ್, ಪುತ್ತೂರಿನಲ್ಲಿ ಬಾಲ್ಯದಲ್ಲಿ ಕೃಷಿ ಮಾಡ್ತಾ ಇದ್ದಿದ್ದು, ಆ ಅನುಭವಗಳನ್ನು ಹಂಚಿಕೊಳ್ಳೋದಾದ್ರೆ ಸರ್, ಯಾವ ಕೃಷಿಯತ್ತ ತುಂಬ ಒಲವಿತ್ತು ಬಾಲ್ಯದಲ್ಲಿ ಅಂತ? ನಮಗೆ ನಮ್ಮ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಅಡಿಕೆ ಮತ್ತು ತೆಂಗು ಕೃಷಿ, ಬಾಳೆ, ಕಾಳುಮೆಣಸು ಇದಿಷ್ಟು ಬಿಟ್ಟರೆ ಈಗ ಎಷ್ಟು 26 ವರ್ಷದ ಹಿಂದೆ ಬೇರೆ ಕೃಷಿಗಳಿಗೆ ಅಷ್ಟು ಆದ್ಯತೆ ಇರಲಿಲ್ಲ. ಅದರಲ್ಲೂ ಹವ್ಯಕ ಬ್ರಾಹ್ಮಣರು ಈಗ ಕೂಡ ಅದು ಬಿಟ್ಟು ಬೇರೆದಕ್ಕೆ ಯಾರಿಗೂ ಹೋಗ್ಲಿಕ್ಕೆ ಅಷ್ಟು ಮನಸ್ಸು ಮಾಡೋದಿಲ್ಲ. ಯಾಕೆಂದರೆ ಅದೆಲ್ಲ ಕಷ್ಟ, ನಾಳೆ ಏನಾದರೂ ಸೋತು ಬಿಡ್ಬೋದು ಅಂತೇಳಿ ಒಂದು ಸ್ವಲ್ಪ ಹೆದರಿಕೆ ಜಾಸ್ತಿ ನಮ್ಮವರಿಗೆ. ಹಾಗೆ ನಾನೇನು ದೊಡ್ಡ ಕೃಷಿಕನ ಆಗಬೇಕು ಅಂತೇಳಿ ಹೊರಟದ್ದಲ್ಲ ಇದು. ಇಲ್ಲಿದ್ದಾಗ ಯಾವುದೋ 2 ಸಣ್ಣ ಪುಟ್ಟ ಉದ್ಯೋಗ ಮಾಡ್ತಾಯಿದ್ದೆ. ವಿದ್ಯಾಭ್ಯಾಸ ಆದಮೇಲೆ ಮಾಡಬೇಕಲ್ಲ ಎಲ್ಲರೂ ಮಾಡಿದಾಗೆ. ಅದು ಮಾಡುವಾಗ ಏನಾಗ್ತದೆ, ನನಗೆ ಸ್ವಲ್ಪ ಸಾರ್ವಜನಿಕ ಫೀಲ್ಡಲ್ಲಿ ತೊಡಗಿಸಿಕೊಳ್ಳುವಂಥ ಆಸಕ್ತಿ ಜಾಸ್ತಿ. ಮೊದಲೇ ಸಂಘ ಸಂಸ್ಥೆಗಳು, ದೇವಸ್ಥಾನ, ಬೇರೆ ಬೇರೆ ಯುವಕ ಮಂಡಲ ಇಂಥದ್ರಲ್ಲೆಲ್ಲ ಆವಾಗ ಏನಾಗ್ತದೆ, ನಮಗೆ ಒಂದೇ ವಿಷಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಆವಾಗ ಅಪ್ಪ ಅಮ್ಮ ಹೇಳ್ತಿದ್ರು, ನೀನು ಹೀಗೆ ಮಾಡಿದರೆ ಮುಂದೆ ಬದುಕಲಿಕ್ಕೆ ಕಷ್ಟ ಅಂತೇಳಿ. ಹಾಗೆ ಯಾವುದೋ ಒಂದು 2-3 ಸಣ್ಣ ಸಣ್ಣ ಉದ್ಯೋಗ ಮಾಡಿದೆ. ಆ ಉದ್ಯೋಗದಲ್ಲಿ ಅಷ್ಟು ಯಶಸ್ಸಾಗಲಿಲ್ಲ ಅಂದರೆ ನಮಗೆ ಅದರಲ್ಲಿ ಏಕಾಗ್ರತೆ ಬರಲಿಲ್ಲ. ಆವಾಗ ನಾವು ಅದರೊಟ್ಟಿಗೆ ಬೇರೆ ಬೇರೆ ಕೆಲಸಗಳನ್ನು ಮಾಡುವಾಗ ಆ ಉದ್ಯೋಗಕ್ಕೆ ಏಕಾಗ್ರತೆ ಕೊಡಲಿಕ್ಕೆ ಆಗಲಿಲ್ಲ. ತದನಂತರದಲ್ಲಿ 93ರಲ್ಲಿ ಮದುವೆ ಆಯಿತು. ಅದರ ಮೇಲೆ ಕೃಷಿ ಮಾಡಬೇಕು, ಈ ಜಾಗ ಕಮ್ಮಿ ಆಯಿತು ಅಂತ ಹೇಳಿ ಜಾಗ ಮಾಡಬೇಕು ಅಂತ 2-3 ವರ್ಷ ಹುಡುಕಾಟದಲ್ಲಿ ಅಲ್ಲಿ ಜಾಗ ಮಾಡಿ ಆಯ್ತಲ್ಲ. ಜಾಗ ಮಾಡಿದ ಮೇಲೆ ನಮಗೆ ಊರು ಬಿಟ್ಟ ಮೇಲೆ ಏನಾಯ್ತು, ಇಲ್ಲಿಂದ ನಾವು 29-30 ವರ್ಷ ತಿರುಗಾಡಿದಂಥ ಜಾಗ ನಮಗೆ ಅದು ಬಿಟ್ಟು ಹೋಗೋದು ಅಂತ ಹೇಳಿದ್ರೆ ಒಂಥರ ಇಲ್ಲಿಯ ಬಾಂಧವ್ಯ ಅಷ್ಟು ಬೆಳೆದಿತ್ತು ನಮ್ಮ ಫ್ರೆಂಡ್ ಸರ್ಕಲ್. ಹೊಸ ಊರಿಗೆ ಹೋಗಬೇಕು, ಅಲ್ಲಿ ಯಾರು ಗುರ್ತಾ ಇಲ್ಲ, ಏನು ಮಾಡೋದು ಅಂತ ಗೊತ್ತಿಲ್ಲ ಅಂತ. ಹಾಗೇನಾಯ್ತು, ಇಲ್ಲಿಂದ ನಮ್ಮನ್ನಲ್ಲಿ ಹಳ್ಳಕ್ಕೆ ದೂಡಿ ಹಾಕಿದೆ ಹಾಗೆ ಆಯ್ತು. ಅಲ್ಲಿ ಆ ಹಳ್ಳದಲ್ಲಿ ಬಿದ್ದಾಗ ಮತ್ತೆ ಈಜಾಡಲೇಬೇಕಲ್ಲ, ಅಲ್ಲಿ ಮತ್ತೆ ಸುಮ್ಮನೆ ಕೂತ್ಕೊಳ್ಳುವ ಹಾಗೆ ಇಲ್ಲ. ಹಾಗೆ ಒಂದು 5-6 ವರ್ಷ ನಾವು ಆ ನಮ್ಮ ಫೀಲ್ಡನ್ನು ಬಿಟ್ಟು ನಾನು ಆಚೀಚೆ ನೋಡಿದ್ದಿಲ್ಲ. ಎಲ್ಲಿವರೆಗೆ ನಮ್ಮ ಹತ್ತಿರದವರ ಫಂಕ್ಷನಿಗೆ ಕೂಡ ಈ ಕಡೆ ಬಂದದ್ದಿಲ್ಲ. ಅದು ನಮ್ಮ ಕೆಲಸ
ನರ್ಸರಿ ಮನೆ ಕೆಲಸ, ನರ್ಸರಿ ಮನೆ, ಇದರ ಬಗ್ಗೆ ಅಷ್ಟು ಕಾನ್ಸಂಟ್. 5 ವರ್ಷ ಆಗುವಾಗ ಅದೊಂದು ಸಣ್ಣ ನಡೀಲಿಕ್ಕೆ ಶುರುವಾಯ್ತಲ್ಲ, ಅದರ ಮೇಲೆ ಸ್ವಲ್ಪ ಪ್ರಬುದ್ಧತೆ ಬಂತು. ಅದರಲ್ಲಿ 7 ವರ್ಷ ಆಗುವಾಗ ನಾವೊಂದು ಇನ್ನೂ ಅದರಲ್ಲೇನೋ ಹೊಸತನ ಮಾಡಬೇಕು ಅಂತ ಅಂಗಾಂಶ ಬಾಳೆ ಘಟಕವನ್ನು, ಟಿಶ್ಯೂ ಕಲ್ಚರ್ ಅಂತೇಳಿ ಅದನ್ನು ಮಾಡಿದೆವು. ಅದು ಮಾಡಿ ಅದರಲ್ಲಿ ತುಂಬ ಹೋರಾಟ. ಅದು ನಮ್ಮ ಮಳೆ ಇದ್ದಲ್ಲಿ ಫಂಗಸ್ ಬರುವುದು, ಬೇರೆ ಬೇರೆ ಸಮಸ್ಯೆಗಳು ಜಾಸ್ತಿ. ಅದಕ್ಕೂ ಕೂಡ ನೋಡಿ, ನಮಗೆ ಡಿಪಾರ್ಟ್ಮೆಂಟಲ್ಲಿ ಬಯೋಟೆಕ್ನಾಲಜಿ ಹುಳಿಮಾವು ಸೆಂಟರಲ್ಲಿ ರಾಮಕೃಷ್ಣಪ್ಪ ಜಾಯಿಂಟ್ ಡೈರೆಕ್ಟರ್ ಇದ್ದು, ಅವರು ತುಂಬ ಸಹಾಯ ಮಾಡಿ ನಮಗೆ ಅಲ್ಲಿ ಕರೆಸಿ 1 ತಿಂಗಳನ್ನ ಅದರ ಬಗ್ಗೆ ಟ್ರೈನಿಂಗ್ ಕೊಟ್ಟು ನಮಗೆ ಇಲ್ಲಿ ಮಾಡಲಿಕ್ಕೆ ಸಪೋರ್ಟ್ ಮಾಡಿದರು. ಅದೆಲ್ಲ ಆವಾಗ ನನಗೇನು ಅಂದರೆ, ನಾನು ಏನು ಅಂತ ಊರು ಬಿಟ್ಟವರಿಗೆ ತೋರಿಸ್ಬೇಕು. ನಾನು ಬರೀ ಉಂಡಾಡಿಯಾಗಿದ್ದದ್ದಲ್ಲ, ನಾನೇನೋ ಈ ಕೃಷಿಯಲ್ಲೇ ಇದ್ದೊಂದು ಸಾಧನೆ ಮಾಡಬೇಕು ಅಂತೇಳಿ ಒಂದು ಛಲ ಬಂದುಬಿಟ್ಟಿತ್ತು ನನಗೆ. ಆ ಛಲದಿಂದ ನಾನು ಇವತ್ತು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯ್ತು. ಅದು ನೀವು ಹುಟ್ಟಿ ಬೆಳೆದ ಪುತ್ತೂರಿನ ಕಾವಿನ ಮಣ್ಣಿಗೆ ಕೂಡ ಗಿಡಗಳನ್ನು ತಂದಿದ್ದೀರಾ ಸರ್? ಏನೆಲ್ಲ ಬೆಳೆದಿದ್ದೀರಾ ಅಂತ ಅಲ್ಲಿ? ಇವಾಗ ಯಾವೆಲ್ಲ ಗಿಡಗಳನ್ನು ಹಾಕಿದ್ದೀರಾ? ಇಲ್ಲಿನ ತುಂಬ ಹಣ್ಣಿನ ಗಿಡಗಳು, ಈಗ ಹೊಸ ಗಿಡ ಬಂದದ್ದೆಲ್ಲ ಈ ಕಡೆ ಕೊಡ್ತಾರೆ. ನಮಗೀಗ ಏನಾಗಿದೆ ಅಂದರೆ, ನಾನು ಮೊದಲು ಇಲ್ಲಿದ್ದಾಗ ನಾವು ಅಷ್ಟು ದೊಡ್ಡ ತಜ್ಞರಲ್ಲ. ಈಗೇನೆಂದರೆ ಸಣ್ಣ ಒಂದು ವಿಷಯ ಏನಾದ್ರು ಬಂದರೂ ಕೂಡ ಪ್ರಸಾದನಿಗೆ ಒಂದು ಫೋನ್ ಮಾಡಿ ಕೇಳುವ, ಅವ ಎಂತ ಹೇಳ್ತಾನೆ ನೋಡುವ ಅಂತ ಹೇಳುವ ಮಟ್ಟಕ್ಕೆ, ನಾನೇನೋ ಭಯಂಕರ ವಿಜ್ಞಾನಿ ಅಂತ ಹೇಳೋ ಮಟ್ಟಕ್ಕೆ ತಿಳ್ಕೊಂಡು ಫೋನ್ ಮಾಡ್ತಾರೆ. ಆದರೆ ನಾವು ಅಷ್ಟು ದೊಡ್ಡವರಂತ ಯಾವಾಗಲೂ ಹೇಳ್ಕೊಳ್ಳೋದಿಲ್ಲ. ಆದರೆ ನಮಗೆ ಅದಕ್ಕೆ ಬೇಕಾದ ನಾವು ಅದರ ಒಟ್ಟಿಗೆ ಬೇರೆ ಬೇರೆ ಜಾತಿ ಗಿಡಗಳ ಒಟ್ಟಿಗೆ ನಾವು ಇದ್ದ ಕಾರಣ ಅದಕ್ಕೆ ಏನಾಗ್ತಾರೆ, ಏನು ಬೇಕಂತ ಹೇಳುವಂಥ ಮಾಹಿತಿ ನಮ್ಮ ಹತ್ರ ಇರ್ತದೆ. ಇಲ್ಲದಿದ್ದರೆ ನಾನು ಅದು ಹಠ ಕಟ್ಟಿ ಆದರೂ ಯಾರ ಹತ್ರ ಕೇಳಿ ಅವ್ರು ತಿಳ್ಕೊಳ್ತೇನೆ ಅದನ್ನು. ಹಾಗೆ ತಿಳ್ಕೊಂಡು ನಮಗೆ ಕೇಳಿದವರಿಗೆ ಅದನ್ನು ಹೇಳಲಿಕ್ಕೆ ಒಳ್ಳೆಯದಾಗ್ತದೆ. ಹೇಳಿದ ತಕ್ಷಣ ಅವರಿಗೆ ಅದು ಸೊಲ್ಯೂಷನ್ ಸಿಗ್ತದೆ ಅದರಲ್ಲಿ. ಆವಾಗ ಏನಾಗ್ತದೆ, ಅವನ ಹತ್ರ ಕೇಳಿದರೆ ಅದಕ್ಕೆ ಒಂದು ಸರಿಯಾದ ಮಾಹಿತಿ ಸಿಗ್ತದೆ ಅಂತ ಹೇಳೋ ಒಂದು ಭರವಸೆ ಅವರಿಗೆ ಕೂಡ ಬರ್ತದೆ. ಹಾಗೆ ನಮಗೆ ಇಲ್ಲಿ ನಮ್ಮ ಹತ್ರ ಗಿಡ ತಗೊಳ್ಳೋದಕ್ಕಿಂತಲೂ ಜಾಸ್ತಿ ಮಾಹಿತಿಗಾಗಿ ಸಂಪರ್ಕಿಸುವವರು ತುಂಬ ಜನ ಇರ್ತಾರೆ. ಓಕೆ ಸರ್, ನಮ್ಮ ಹಿಂದೆ ಒಂದು ಹಲಸಿನ ಮರ ಇದೆ, ಪ್ರಕಾಶ್ ಚಂದ್ರ ಹಲಸು ಅಂತ ಬರ್ದಿದ್ದೀರಾ. ಹೌದು. ಇದರ ಗಿಡದ ಬಗ್ಗೆ ಹೇಳೋದಾದ್ರೆ ಸರ್, ಇದು ಎಷ್ಟು ವರ್ಷದಲ್ಲಿ ನಮಗೆ ಫಲ ಕೊಡುತ್ತೆ ಅಂತ? ಇದು ನೋಡಿ, ನಿಮ್ಮ ಕಣ್ಣೆದುರು ಈಗ 3 ವರ್ಷದಲ್ಲಿ ಆಗ್ತಾ ಉಂಟಲ್ಲ, ಮರದಲ್ಲಿ ನಿಲ್ತಾ ಉಂಟಲ್ಲ, 3ನೇ ವರ್ಷ. ಇದು ಇವರು ಮಹಾಬಲೇಶ್ವರ ಜಾಗ ಪರ್ಚೇಸ್ ಮಾಡಿದ ತಕ್ಷಣ ಇಲ್ಲಿ ಇದನ್ನೊಂದು ಒಳ್ಳೆ ಗಾರ್ಡನ್ ಮಾಡಬೇಕು ಅಂತ ಕಲ್ಪನೆ ಮಾಡಿ ಅದಕ್ಕೆ ಮಾರ್ಕಿಂಗ್ ಮಾಡಿ ಹಾಕಿದಂಥ ಗಿಡಗಳು, ಬೇರೆ ಬೇರೆ ಗಿಡಗಳು. ಇಲ್ಲಿ ಹಲಸಿನ ಗಿಡ ಮೇಲಿಂದ ಕೆಳವರೆಗೆ ಉಂಟು. ಇದರಲ್ಲಿ 3ನೇ ವರ್ಷದಲ್ಲಿ ಈಗಲೇ ನೋಡಿ 15-20 ಕಾಯಿ ಉಂಟು ಬಂದ್ಕೊಂಡು. 3 ವರ್ಷದಲ್ಲಿ ಫಲ ಹೌದು. ತಾಯಿ ವೆರೈಟಿ, ಡಂಗ್ಸೂರ್ಯ, ಬೇರೆ ಬೇರೆ ಹಲಸಿನ ಗಿಡಗಳು, ಗಮಲಸಿಂದ ಹಿಡಿದು ಬೇರೆ ಬೇರೆ ವೆರೈಟಿಗಳಿದೆ ಇಲ್ಲಿ. ಎಲ್ಲದಲ್ಲಿಯೂ ಕೂಡ ಹೆಚ್ಚಿನ ಮರಗಳಲ್ಲಿ ಈ ವರ್ಷ ಕಾಯಿ ಇದೆ. ಓಕೆ, ಇವಾಗ ಅನ್ನಪೂರ್ಣ ನರ್ಸರಿಯ ಬಗ್ಗೆ ಡೀಟೇಲ್ ಆಗಿ ಹೇಳಬೇಕು ಸರ್. ನಮಗೆ ಇವಾಗ ತುಂಬ ಜನ ಕಾಂಟ್ಯಾಕ್ಟ್ ಮಾಡಿ ನಮಗೆ ಅಲ್ಲಿಂದ ಗಿಡಗಳು ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಯಾವ ರೀತಿಯಾಗಿ ಕಾಂಟ್ಯಾಕ್ಟ್ ಮಾಡಬೇಕು, ಅಲ್ಲಿಂದ ನೀವು ಅವರಿಗೆ ತಲುಪಿಸುವಂಥ ವ್ಯವಸ್ಥೆನ ಯಾವ ರೀತಿಯಾಗಿ ಮಾಡ್ತೀರಾ, ಅದರ ಬಗ್ಗೆ ಡೀಟೇಲ್ಸ್ ಕೊಡೋದಲ್ಲ. ಸುದ್ದಿ ಮಾಧ್ಯಮದ ಡಾಕ್ಟರ್ ಶಿವಾನಂದ್ ಅವರು ನಮ್ಮನ್ನು ಹಲವಾರು ಬಾರಿ ಸಂಪರ್ಕಿಸಿದ್ದಾರೆ. ಆದರೆ ನಾನೇನಂತ ಹೇಳಿದ್ರೆ, ಅಲ್ಲಿಂದ ಇಲ್ಲಿಗೆ ತಂದು ಗಿಡ ಮಾರಲಿಕ್ಕೆ ಸಾಧ್ಯವಾ ಅಂತೇಳಿ ಅದಕ್ಕೆ ಅಷ್ಟು ಮುತುವರ್ಜಿ ತೋರಿಸಲಿಲ್ಲ. ಈಗಾಗಲೇ ಅವ್ರು ಏನು ಹೇಳಿದ್ದಾರೆ ಅಂದರೆ, ನಾವೊಂದು ಒಡಂಬಡಿಕೆ ಮಾಡಿಕೊಂಡು ಇಲ್ಲಿ ಗ್ರಾಹಕರ ಬೇಡಿಕೆಯನ್ನು ಒಂದು ಪಟ್ಟಿ ಮಾಡಿ ನಮ್ಮಲ್ಲಿನ ಗಿಡ ತರಿಸಿ ಇಲ್ಲಿ ಕೊಡುವಂಥ ಒಂದು ವ್ಯವಸ್ಥೆ ಮಾಡುವ ಅಂತ ಹೇಳಿದ್ದಾರೆ. ನಾನು ಈಗೇನೆಂದರೆ, ನಾವು ಗಿಡ ಸ್ವಲ್ಪ ಮಾರೋದಲ್ಲ, ಅದು ಇಡೀ ನಮ್ಮ ರಾಜ್ಯದಲ್ಲಿ ಪಸರಿಸಿ ಮಾರಬೇಕು ಅಂತ ಹೇಳೋ ಒಂದು ಕಲ್ಪನೆಯಿಂದ ಡಾಕ್ಟರ್ ಹೇಳಿದಂಥ ಒಂದು ವಿಷಯವನ್ನು ಸ್ವಲ್ಪ ಗಂಭೀರವಾಗಿ ತಗೊಂಡು ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರವಾಗಿ ನಮಗೆ ಪುತ್ತೂರಾಗಲಿ ಇಲ್ಲಿಯ ಪರಿಸರದಲ್ಲಿ ಎಲ್ಲ ಕಡೆ ಗಿಡ ಅಂತಹ ಬೇಡಿಕೆ ಇದ್ದರೆ ನಾವೊಂದು ಹಿತಮಿತವಾದ ದರದಲ್ಲಿ ಅದನ್ನು ಇಲ್ಲಿಗೆ ವಿತರಿಸಿ ನಮ್ಮ ಕೃಷಿಕರಿಗೆ ಸಿಗುವ ಹಾಗೆ ಮಾಡಬೇಕು ಅಂತ ಹೇಳೋ ಒಂದು ಕಲ್ಪನೆಯನ್ನು ಇಟ್ಟುಕೊಂಡಿದ್ದೇನೆ. ಅದಕ್ಕೆ ಡಾಕ್ಟ್ರು ಕೂಡ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಅಂತಹ ಒಂದು ಹೊಸ ಗಿಡ ನೆಡುವ ಒಂದು ಪರಿಕ್ರಮಕ್ಕೆ ಅಣಿಯಾಗಬೇಕು ಅಂತೇಳಿ ಒಂದು ಕಲ್ಪನೆ ಇದೆ. ಓಕೆ ಸರ್, ಇವಾಗ ತುಂಬ ಜನ ಯುವಕರಿಗೆ ಆಗಿರ್ಬೋದು, ಯುವತಿಯರಿಗೆ ಆಗಿರ್ಬೋದು, ನಾವು ಕೂಡ ಕೃಷಿಯನ್ನು ಮಾಡಬೇಕು, ನರ್ಸರಿಯನ್ನು ಮಾಡಬೇಕು, ನಾವು ಕೂಡ ಶ್ಯಾಮ್ ಪ್ರಸಾದ್ ಸರ್ ಹಾಗೇನೆ ಆಗಬೇಕು ಕೃಷಿಯಲ್ಲಿ ಅಂತ ಅಂದ್ಕೊಳ್ಳೋರಿಗೆ ನರ್ಸರಿ ಮಾಡೋದಕ್ಕೆ ಏನೆಲ್ಲ ಪ್ಲ್ಯಾನ್ಗಳನ್ನು ಕೊಡ್ತೀರಾ? ಒಂದು ಕಿವಿ ಮಾತು ಕೊಡೋದಾದ್ರೆ ಏನು ಹೇಳ್ತೀರಾ ಅಂತ? ನೋಡಿ, ಈಗಾಗಲೇ ನಾನು ಎಷ್ಟೋ ಜನರಿಗೆ ಹೇಳಿದ್ದೇನೆ, ನಮ್ಮಲ್ಲಿ ತುಂಬ ಜನ ಬೇರೆ ಬೇರೆ ಕಡೆಯಿಂದ ಗಿಡ ತಗೊಂಡು ಬರ್ತಾರೆ. ಈಗ ಗಿಡ ಸಿಕ್ಕೋದು ಜಾಸ್ತಿ ಹಬ್ಬ ಅಂತ ಹೇಳಿದರೆ ಒಂದು ಕೇರಳ, ಕೃಷ್ಣಗಿರಿ, ಆಂಧ್ರ, ಪೂನಾ, ಈ ಕಲ್ಕತ್ತಾ. ನಮ್ಮ ಇಂಡ್ಯಾದಲ್ಲಿ ನಾನು ಹೇಳಿದಂಥ ಇಷ್ಟು ಜಾಗದಲ್ಲಿ ಎಕರೆಗಟ್ಟಲೆಯಲ್ಲಿ, ಕಿಲೋಮೀಟರ್ ಗಟ್ಟಲೆಯಲ್ಲಿ ನರ್ಸರಿ ಇದೆ. ಯಾಕಿದೆ ಅಂತೇಳಿ ಅಲ್ಲಿ ಪ್ರತಿ ಮನೆಯಲ್ಲೂ ಅದನ್ನು ತಯಾರು ಮಾಡ್ತಾರೆ ಗಿಡ. ನಾವು ಅಲ್ಲಿಂದ ಹೋಗಿ ಲೋಡ್ ತಗೊಂಡು ಬರ್ತೇವೆ. ಅದು ಒಂದು ಯಾಕೆ ಅಂತ ಹೇಳಿದರೆ, ನಾವು ಇಲ್ಲಿ ಯಾವುದೇ ಗಿಡವನ್ನು ನಮ್ಮ ಇಲ್ಲಿಯ ಕೂಲಿಗಿಂತ ಜಾಸ್ತಿ ಇಲ್ಲಿ ಕೂಲಿ ಜಾಸ್ತಿ. ಇಲ್ಲಿ ಒಂದು ಗಿಡ 100 ರೂಪಾಯಿಗೆ ತಯಾರಾಗೋದಿದ್ದರೆ ಆ ಗಿಡ ನಮಗೆ ಅಲ್ಲಿ ಹೋದರೆ 50-60 ರೂಪಾಯಿಗೂ ಸಿಗ್ತದೆ. ಅಲ್ಲಿ ಅಷ್ಟು ಕಡಿಮೆ ಇಲ್ಲ. ಅಲ್ಲಿ ಕೂಲಿ ಕಮ್ಮಿ ಇರ್ಬೋದು, ಅಥವಾ ಅವರಿಗೆ ತಯಾರು ಮಾಡಲಿಕ್ಕಿದ್ದಂತಹ ಸಲಕರಣೆಗಳು ಕಮ್ಮಿಯಲ್ಲಿ ಸಿಗ್ಬೋದು, ಅದು ಯಾವುದು ಗೊತ್ತಿಲ್ಲ. ಆದರೆ ಇಲ್ಲಿ ಇವತ್ತಿಗೂ ಕೂಡ
ತುಂಬ ಹೊಸ ಹೊಸ ಜಾತಿಯ ಗಿಡಗಳು ಅಥವಾ ಮನೆಯಲ್ಲೇ ಮಾಡುವಂಥ ಗಾರ್ಡನ್ ಗಿಡಗಳು ನಾವು ಸ್ವಲ್ಪ ಕಡಿಮೆ ದರದಲ್ಲಿ ಕೊಟ್ಟರೆ ನಾನೇ ಖುದ್ದಾಗಿ ಪರ್ಚೇಸ್ ಮಾಡಲಿಕ್ಕೂ ರೆಡಿ ಇದ್ದೇನೆ. ನಮ್ಮಂಥ ಒಂದು ತುಂಬ ನರ್ಸರಿಯವರು ಹೊರಗಿನ ತರುವವರು ನೀವು ಈ ಹೊಸ ಉದ್ಯೋಗ ಮಾಡೋರು ಮಾಡಿ ನಮ್ಮ ಹತ್ರ ಇದೆ ಅಂತ ಹೇಳಿದರೆ ಅದನ್ನು ಏನು ಒಂದು ದೊಡ್ಡ ದರ ಅಂತ ಅಲ್ಲ, ಒಂದು ವರ್ಕೌಟ್ ಆಗೋ ದರದಲ್ಲಿ ಕೊಟ್ಟರೆ ನಾವು ಪರ್ಚೇಸ್ ಮಾಡಲಿಕ್ಕೆ ಯಾವಾಗಲೂ ರೆಡಿ ಇದ್ದೇವೆ. ಅದು ನಾವೊಂದು ಹೊಸ ಯುವಕರಿಗೆ, ಹೊಸ ಪೀಳಿಗೆ ಬರುವುದಕ್ಕೆ ಒಂದು ಅವರಿಗೆ ಒಂದು ಸಪೋರ್ಟ್ ಮಾಡಿದಾಗೆ ಅಂತ ಎನಿಸ್ಕೊಂಡಿದ್ದೆ ನಾನು. ಎಲ್ಲೆಡೆ ಹಸಿರು ಕಾಣಬೇಕು, ಅದರ ಜೊತೆಗೇನೆ ಪುತ್ತೂರಿನ ಜನರಿಗೆ ಕೂಡ ಅನ್ನಪೂರ್ಣ ನರ್ಸರಿಯ ಗಿಡಗಳು ಸಿಗಬೇಕು ಅನ್ನೋದಾಗಿ ಸುದ್ದಿಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಇಲ್ಲಿ ಕೂಡ ಒಂದು ನರ್ಸರಿ ಮಾಡುವಂತ ಪ್ಲಾನ್ ಅಲ್ಲಿ ಇದ್ದೀರಾ. ಅದು ಸಕ್ಸಸ್ ಆಗಲಿ ಅಂತ ನಾವು ಆಶಿಸ್ತೀವಿ. ಹಾಗೆ ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ನಿಮ್ಗೆ ಇರಲಿ ಅಂತ ಆಶಿಸ್ತಾ ಇಷ್ಟು ಹೊತ್ತು ನಮಗೆ ಟೈಮ್ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಶ್ಯಾಮ್ ಪ್ರಸಾದ್ ಭಟ್ಸರ ಮಾತನ್ನ ಕೇಳಿದ್ರಲ್ಲ. ಅನ್ನಪೂರ್ಣ ಅನ್ನುವಂಥ ನರ್ಸರಿಯನ್ನ ಮಗುವಿನ ರೀತಿಯಲ್ಲಿ ಕಾಳಜಿಯನ್ನ ಮಾಡಿ ಇವಾಗ ನರ್ಸರಿಯ ಕ್ಷೇತ್ರದಲ್ಲಿಯೇ ಉದ್ಯಮಿಯಾಗಿ ಬೆಳೆದಿದ್ದಾರೆ. ಹಾಗಾಗಿ ಪುತ್ತೂರಿನವರಿಗೆ ವಿಶೇಷವಾಗಿರುವಂತಹ ಕಾಳಜಿ ಇವರು ಅಂತ ಹೇಳಿದರೆ, ಯಾಕೆಂತ ಹೇಳಿದರೆ ನಮ್ಮೂರಿನ ಮಗ ಅನ್ನುವಂತಹ ಪ್ರೀತಿ ಇದೆ. ಅದರ ಜೊತೆಗೇನೆ ಪುತ್ತೂರಿನವರಿಗೆ ಕೂಡ ಅಲ್ಲಿರುವಂತಹ ನರ್ಸರಿಯಲ್ಲಿ ಯಾವ ರೀತಿಯಂಥ ಗಿಡಗಳಿದೆಯೋ ಅವುಗಳು ಸಿಗಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಪುತ್ತೂರಿನಲ್ಲಿ ನರ್ಸರಿ ಮಾಡುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಇದು ನಿಜವಾಗ್ಲೂ ಇವರ ದೊಡ್ಡ ಮನಸ್ಸು ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದರೆ ಪುತ್ತೂರಿನಲ್ಲಿ ಎಷ್ಟೋ ನರ್ಸರಿಗಳಿದೆ, ಅದರ ನಡುವೆ ನಮ್ಮ ನರ್ಸರಿಯಲ್ಲಿರುವಂಥ ಗಿಡಗಳು ಪುತ್ತೂರಿನ ಮಣ್ಣಿನಲ್ಲಿ ಕೂಡ ಬೆಳಿಬೇಕು ಅನ್ನುವಂಥ ಉದ್ದೇಶ ಇದೆ ಅಲ್ವಾ. ಇದು ನಿಜವಾಗ್ಲೂ ಪ್ರತಿಯೊಬ್ಬರ ಮನಸ್ಸಲ್ಲಿ ಕೂಡ ಬಂತು ಅಂತ ಹೇಳಿದರೆ ನಮ್ಮ ಪುತ್ತೂರು ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ, ಇನ್ನಷ್ಟು ಹಚ್ಚ ಹಸಿರಿನಿಂದ ತುಂಬಿಕೊಳ್ಳುತ್ತೆ. ಹಾಗಾಗಿ ಸರ್ ಅವರ ಯಾವೆಲ್ಲ ಯೋಜನೆಗಳಿದ್ವೋ ಅದೆಲ್ಲವೂ ಕೂಡ ಸಕ್ಸಸ್ ಆಗಲಿ. ಅದರ ಜೊತೆಗೇನೆ ತುಂಬ ಮುಖ್ಯವಾಗಿ ಅವರು ಹೇಳುವಂಥದ್ದು ಏನು ಅಂತ ಹೇಳಿದರೆ, ಕೃಷಿಕರು ನಮ್ಮ ಒಂದು ನರ್ಸರಿಯಿಂದ ಗಿಡವನ್ನು ತಗೊಂಡು ಹೋಗ್ತಾರೆ, ಆಮೇಲೆ ಅದು ಯಾವುದೇ ರೀತಿಯ ಪ್ರಯೋಜನ ಕೊಟ್ಟಿಲ್ಲ ಅನ್ನುವಂಥ ಮಾತು ಖಂಡಿತವಾಗ್ಲೂ ಬರಬಾರ್ದು. ಅವರು ಅದರಲ್ಲಿ ಸಕ್ಸಸ್ ಆಗಬೇಕು. ಹಾಗಾಗಿ ಅವರಿಗೆ ಯಾವೆಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ಬೇಕು ಕೃಷಿಗೆ ಸಂಬಂಧಪಟ್ಟ ಹಾಗೆ ಅವೆಲ್ಲವನ್ನ ಕೂಡ ನಾವು ತಿಳಿಸ್ಕೊಡ್ತೀವಿ, ಮಾರ್ಗದರ್ಶನವನ್ನು ಮಾಡ್ತೀವಿ ಅನ್ನೋವಂಥದ್ದು. ನಾವು ತುಂಬ ಕಡೆ ನರ್ಸರಿಗೆ ಹೋದಾಗ ಏನಾಗುತ್ತೆ ಅಂತ ಹೇಳಿದರೆ, ಒಂದು ಗಿಡವನ್ನು ತಗೊಂಡು ಬರ್ತೀವಿ, ಸುಮ್ಮನೆ ಅದನ್ನು ನೆಡ್ತೀವಿ, ಅಲ್ಲಿಗೆ ಅದು ಮುಗಿಯಿತು ಅಂತ ಅಂದ್ಕೊಳ್ತೀವಿ. ಅದು ಫಲ ಕೊಟ್ಟರು ಕೊಡದಿದ್ರು ನರ್ಸರಿಯವರಿಗೇ ಬೈಯೋದು ನಾವು. ಆದರೆ ಇಲ್ಲಿ ಆ ರೀತಿಯಾಗಿ ಆಗಬಾರ್ದು. ಅವರು ತಗೊಂಡು ಹೋಗಿದ್ದಕ್ಕೆ ಸಾರ್ಥಕತೆ ಸಿಗಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಎಲ್ಲ ರೀತಿಯ ಮಾರ್ಗದರ್ಶನವನ್ನು ಕೊಟ್ಟು ಗಿಡವನ್ನು ನಿಮಗೆ ಕೊಡ್ತಾರೆ. ಅನ್ನಪೂರ್ಣ ನರ್ಸರಿಯ ಗಿಡಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ನಾವು ಕೂಡ ನೋಡಬೇಕು ಅಂತ ಹೇಳಿದರೆ, ಪುತ್ತೂರಿನಲ್ಲಿರುವಂಥ ನಂದಿವರದಲ್ಲಿ ಗಿಡಗಳು ನಳನಳಿಸ್ತಾ ಇದೆ. ಹಾಗಾಗಿ ನೀವು ಇಲ್ಲಿಗೆ ಬಂದ್ರಿ ಅಂತ ಹೇಳಿದರೆ ಎಲ್ಲ ರೀತಿಯ ಗಿಡಗಳನ್ನು ಕೂಡ ನೀವು ನೋಡಬಹುದಾಗಿದೆ. ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.